ಎಲ್ಲರಿಗೂ ಶುಭ ಮುಂಜಾನೆ. ಇಂದು ನವೆಂಬರ್ 1, 2024 ಇಸವಿ. ಭಾರತ ದೇಶದಲ್ಲಿ ಭಾಷೆಯ ಆಧಾರದ ಮೇಲೆ ವಿಭಜೀಕರಣಗೊಂಡ ನಂತರ ಕನ್ನಡ ಭಾಷೆ ಮಾತನಾಡುವಂಥ ಪ್ರಾಂತ್ಯ ಕರ್ನಾಟಕವಾಗಿ ರೂಪುಗೊಂಡಂಥ ದಿನ ಇವತ್ತು. ಸೊ ಅದರ ಅಂಗವಾಗಿ ನಮ್ಮ ರಾಜ್ಯದ ಹುಟ್ಟುಹಬ್ಬದ ಈ ಒಂದು ಶುಭ ಸಂದರ್ಭದಲ್ಲಿ ನಾವಿಲ್ಲಿ ಸೇರಿದ್ದೇವೆ. ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಕನ್ನಡ ತಾಯಿ ಭುವನೇಶ್ವರಿಗೆ ಮಾಲಾರ್ಪಣೆ ಮತ್ತು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಈ ಒಂದು ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನು, ಆನಂತರ ಕನ್ನಡ ಸುಮಧುರ ಗೀತೆಗಳ ಸಂಗ್ರಹಗಳನ್ನು ಪ್ರಕಾಶ್ ಮೆಲೋಡೀಸ್ ತಂಡದವರು ನಡೆಸಿಕೊಡಲಿದ್ದಾರೆ. ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಾ ಇದ್ದೇನೆ. ಲಯನ್ಸ್ ಕ್ಲಬ್ ಛೋಟಾ ಮಂಗಳೂರು ತಂಡದ ವತಿಯಿಂದ. ಹಾಗೆ ಈ ದೀಪ ಬೆಳಗಿಸಿ ಈ ಒಂದು ರಾಜ್ಯೋತ್ಸವದ ಶುಭ ಸಂದರ್ಭವನ್ನು ಉದ್ಘಾಟನೆ ಮಾಡಲಿಕ್ಕಾಗಿ ನಮ್ಮ ತಂಡದ ಅಧ್ಯಕ್ಷರಾದಂತಹ ಶಶಿಕಾಂತಿ ಉಳ್ಳಾಲ್, ಹಾಗೆ ಟ್ರೆಜರರ್ ಆಗಿರುವಂತಹ ಉಷಾ ಚಂದ್ರ, ಹಾಗೂ ನಮ್ಮ ಕ್ಲಬ್ಬಿನ ಹೆಮ್ಮೆಯ ಸದಸ್ಯರಾದಂತಹ ಮಾಜಿ ಡೈರೆಕ್ಟರ್ ಆಗಿರುವಂತಹ ಮಾಜಿ ಸೈನಿಕರಾಗಿ ನಿವೃತ್ತಿಗೊಂಡಿರುವಂತಹ KC ನಾರಾಯಣ್ ಇವರನ್ನು ಕೂಡ ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ದೀಪ ಬೆಳಗಿಸುವ ಮೂಲಕ ದೀಪ ಪ್ರಜ್ವಲನೆಯ ನಮನಗಳನ್ನು ಸಲ್ಲಿಸುತ್ತಾ ತಾಯಿ ಭುವನೇಶ್ವರಿಗೆ ಕರ್ನಾಟಕ ರಾಜ್ಯವೆನ್ನುವುದು ಇನ್ನೂ ಕೂಡ ಕಲೆ, ಸಾಹಿತ್ಯ, ಸಂಸ್ಕೃತಿ ಸಾಧನೆಗಳಲ್ಲಿ ಉತ್ತರೋತ್ತರಕ್ಕೆ ಏರಲಿ ಎಂದು ಆಶಿಸುತ್ತಾ ಈ ಒಂದು ದೀಪ ಪ್ರಜ್ವಲನೆಯನ್ನು ಆರಂಭ ಮಾಡೋಣ. ದಯವಿಟ್ಟು ಎಲ್ಲರೂ ಆದಷ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಹಿಂದೆ ಇರುವಂತೆಲ್ಲವರು ಈ ಒಂದು ಶುಭ ಸಂದರ್ಭದಲ್ಲಿ ಪಾಲ್ಗೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕೃತವಾಗಿ ಇಂದಿನ ಈ ದಿನದ ಆಚರಣೆಯನ್ನು ಪ್ರಾರಂಭಗೊಳಿಸಿದಂತಹ ಅಧ್ಯಕ್ಷರು ಹಾಗೂ ನಮ್ಮ ಡಿಸ್ಟ್ರಿಕ್ಟ್ GST ಮೆಂಬರ್ ಆಗಿರುವಂತಹ KC ನಾರಾಯಣ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಶುಭ ಸಂದರ್ಭದಲ್ಲಿ 2 ಮಾತುಗಳನ್ನು ಆಡಬೇಕು ಅಂತ KC ನಾರಾಯಣ್ ಸರ್ ಅವರಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನಾನು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಅರ್ಪಿಸ್ತೇನೆ. ಇವತ್ತು ಬಹಳ ವಿಶೇಷವಾದ ದಿನ. ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವ, ಎರಡನೇದಾಗಿ ದೀಪಾವಳಿ, ಮೂರನೇದಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂದಿರುವ ಹೆಸರನ್ನು ಕಳಚಿ ಕರ್ನಾಟಕ ಅಂತ ಬಂದಿರುವ 50ನೇ ವರ್ಷ. ಅದು ಇವತ್ತೇ ನವಂಬರ್ 1ಗೆ. ಸೊ ಹಾಗಾಗಿ ಅದು ಅಲ್ಲದೆ ಇನ್ನೊಂದು ವಿಶೇಷ ಉಂಟು. ನಮ್ಮ ಹತ್ತಿರದಲ್ಲಿರುವ ಕೇರಳ ರಾಜ್ಯೋತ್ಸವ ಕೂಡ ಇವತ್ತೇ. ಹೀಗಾಗಿ ಇಷ್ಟೊಂದು ಪ್ರಾಧಾನ್ಯ ಇರುವ ಈ ಒಂದು ದಿವಸ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಇರೋ ಒಂದು ಉದ್ದೇಶಕ್ಕಾಗಿ ಛೋಟಾ ಮಂಗಳೂರು ಲಯನ್ಸ್ ಕ್ಲಬ್ ಮತ್ತು ಪ್ರಕಾಶ್ ಮೆಲೋಡಿ ಮಂಗಳೂರು ಇವರು ಕೂಡ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಮುಖ್ಯವಾಗಿ ಮಕ್ಕಳಿಗೆ
ಕನ್ನಡ ರಾಜ್ಯೋತ್ಸವದ ಬಗ್ಗೆ ಒಂದೆರಡು ಮಾತು. ಮೊದಲನೇದಾಗಿ, ಒಂದು ರಾಜ್ಯ ಮತ್ತು ಅದರ ರಾಜ್ಯೋತ್ಸವ ಯಾಕೆ ನಾವು ಆಚರಣೆ ಮಾಡಬೇಕು, ಅದಕ್ಕೂ ಕಾರಣಗಳಿದ್ದೇವೆ. ಬಹಳ ವರ್ಷ ಹಿಂದೆ 1955ರಲ್ಲಿ ಹಾಸನದಲ್ಲಿ ಒಬ್ಬರು ಈ ಒಂದು ಭಾಷದ ಆಧಾರದಲ್ಲಿ ನಮಗೆ ಭಾರತವನ್ನು ಸ್ಟೇಟ್ಸ್ ಆಗಿ ಮಾರ್ಪಾಡು ಮಾಡಬೇಕು ಅಂದಿರೋ ಒಂದು ಆಶಯವನ್ನು ಅವರು ಹೇಳಿದರು. ಆ ನಿಟ್ಟಿನಲ್ಲಿ 1955ರಲ್ಲಿ ನವೆಂಬರ್ 1ನೇ ತಾರೀಕು ಭಾಷದ ಆ ಒಂದೊಂದು ಏರಿಯಾದಲ್ಲಿ ಯಾವ ಭಾಷೆ ಮಾತಾಡ್ತಾರೆ ಅದನ್ನು ಆಧಾರ ಇಟ್ಟುಕೊಂಡು ಒಂದಷ್ಟು ಸ್ಟೇಟ್ಗಳನ್ನು ಮಾಡಿದ್ದು. ಅದರಲ್ಲಿ ಒಂದು ಮೈಸೂರು ಸಂಸ್ಥಾನ ಅಂತ ಹೇಳ್ತೇವೆ. ಈ ಒಂದು ಮೈಸೂರು ಸಂಸ್ಥಾನವನ್ನು ಪ್ರಾರಂಭ ಮಾಡಿದ್ದು ಇವತ್ತಿನ ದಿವಸ ನವೆಂಬರ್ 1, 1955ರಲ್ಲಿ. ಹಾಗೆ ಮುಂದುವರಿಸ್ತಾ 1973ರಲ್ಲಿ ನಮ್ಮ ಮೈಸೂರು ಸಂಸ್ಥಾನ ಅಂದಿರುವ ಆ ಹೆಸರನ್ನು ಚೇಂಜ್ ಮಾಡಿ ಕರ್ನಾಟಕ ಎಂದು ನಾಮಕರಣ ಮಾಡಿದರು. ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡಲಿಕ್ಕಿರೋ ಉದ್ದೇಶ ಏನು? ಅದಕ್ಕೊಂದು ಕಾರಣವಿದೆ. ಕರುನಾಡ್ ಅದೊಂದು ಸಂಸ್ಕೃತ ವರ್ಡ್, ಅಂದರೆ ಕಪ್ಪು ಮಣ್ಣು ಅಂತ ಹೇಳುತ್ತೆ. ಈ ಕಪ್ಪು ಮಣ್ಣು ಸೇರಿಕೊಂಡಿರುವ ಈ ಒಂದು ಪ್ರದೇಶಕ್ಕೆ ನಾವು ಕರುನಾಡು ಅಂತೇಳಿ ಕರಿತೇವೆ. ಹಾಗೆ ಅದರಿಂದ ಕರ್ನಾಟಕ ಅಂತ ಆಯ್ತು. ಕರು ಅಂತ ಹೇಳಿದ್ರೆ ಕಪ್ಪು, ಕರುನಾಡು, ಕರ್ನಾಟಕ ಅಂತ ಆಯ್ತು. ಹಾಗೆ ಆ ದಿವಸ 1973ರಲ್ಲಿ ನವೆಂಬರ್ 1ಗೆ, ಅಂದರೆ ಇವತ್ತಿಗೆ 50 ವರ್ಷ ಕಂಪ್ಲೀಟ್ ಆಯಿತು. 51ನೇ ವರ್ಷ ಶುರುವಾಯಿತು, ಕರ್ನಾಟಕ ಶುರುವಾಯಿತು. ಬಾಕಿ ಇರುವ ಕಥೆಗಳೆಲ್ಲ ಆಮೇಲೆ ಇರೋದೆಲ್ಲ ತಮಗೆಲ್ಲ ಗೊತ್ತಿದೆ. ವರ್ಷ ಪ್ರತಿ ಎಲ್ಲ ಡಿಪಾರ್ಟ್ಮೆಂಟಲ್ಲಿಯೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಕಾರಣವೇನೆಂದರೆ ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಭಾಷೆ, ಇದರ ಮೇಲೆಲ್ಲ ನಮಗೆ ಒಂದು ಹೆಮ್ಮೆ ಇರಬೇಕು. ಅದನ್ನು ನಾವು ತೋರಿಸೋಕ್ಕೋಸ್ಕರವಾಗಿ ಇದನ್ನು ವರ್ಷ ಪ್ರತಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅದು ಅಲ್ಲದೆ ನಮ್ಮ ಸಂಸ್ಕೃತಿ, ಸಂಸ್ಕಾರ, ಆಚಾರ, ವಿಚಾರ, ಸಂಪ್ರದಾಯಗಳನ್ನೆಲ್ಲ ನಾವು ನಮ್ಮ ಬರುವ ಜನ್ರೇಷನ್ಗೂ ಕೂಡ, ನಮ್ಮ ಮಕ್ಕಳಿಗೂ ಕೂಡ ನಾವು ಇದನ್ನೆಲ್ಲ ಆಚರಣೆ ಮಾಡಿ ತೋರಿಸಿ ಅವರಲ್ಲಿಯೂ ಕೂಡ ಆ ಒಂದು ಭಾಷೆ, ಜಲ, ನೆಲ ಇದಕ್ಕೆಲ್ಲ ಒಂದು ಅಭಿಮಾನ ಕ್ರಿಯೇಟ್ ಮಾಡಬೇಕು ಅಂತಿರೋ ಉದ್ದೇಶದಿಂದ ವರ್ಷ ಪ್ರತಿ ಇದನ್ನು ಮಾಡ್ತಾ ಇದ್ದೇವೆ, ಇದನ್ನು ಆಚರಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಈಗ ಜನ ಕಡಿಮೆ ಇರೋದಕ್ಕಿಂತ ನಾನು ಜಾಸ್ತಿ ಹೆಚ್ಚು ಅದರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಮತ್ತು ನಮ್ಮ ಅಧ್ಯಕ್ಷರು ಕೂಡ ಇನ್ನೂ ಮಾತಾಡಲಿಕ್ಕಿದ್ದಾರೆ. ಹಾಗಾಗಿ ಈ ಒಂದೆರಡು ಮಾತನ್ನು ಹಾಡಿ ನಾನು ನನ್ನ ಈ ಒಂದು ಭಾಷಣ ಮುಗಿಸ್ತೀನಿ. ಜೈ ಕರ್ನಾಟಕ. ಥ್ಯಾಂಕ್ ಯು. ಎಲ್ಲರಿಗೂ ಶುಭೋದಯ. ಕರ್ನಾಟಕ ರಾಜ್ಯೋತ್ಸವ ಹಾಗೂ ದೀಪಾವಳಿಯ ಬಗ್ಗೆ ಎಲ್ಲರಿಗೂ ಶುಭಾಶಯಗಳನ್ನು ಅರ್ಪಿಸ್ತೇನೆ. ನಮ್ಮ ಕ್ಲಬ್ ಮೆಂಬರ್ KC ನಾರಾಯಣ ಈಗ ಹೇಳಿದರು ಕರ್ನಾಟಕದ ಬಗ್ಗೆ, 50 ವರ್ಷ ಕಳೆದ ಬಗ್ಗೆ. 50 ವರ್ಷ ಕಳೆದು ಈಗ ನಾವು ಹಿಂತಿರುಗಿ ನೋಡಿದರೆ ನಮ್ಮ ದೇಶದಲ್ಲಿ ಪರಿಸರ ಮಾಲಿನ್ಯ, ಆರೋಗ್ಯ, ಸಾಕ್ಷರತೆ ಇದರ ಬಗ್ಗೆ ಎಲ್ಲ ಬಹಳ ಪ್ರಮಾಣ ಕಡಿಮೆ ಆಗಿದೆ. ಇದನ್ನು ನಾವು ತಿಳಿದುಕೊಳ್ಳಬೇಕು. ನಮ್ಮ ದೇಶದಲ್ಲಿ ವಲಸಿಗರ ಸಂಖ್ಯೆ ಜಾಸ್ತಿ ಆಗಿದೆ. ವಲಸಿಗರು ಬಂದು ಅವರ ಭಾಷೆಯನ್ನೇ ಇಲ್ಲಿ ಮಾತಾಡ್ತಾ ಇದ್ದಾರೆ. ಆದರೆ ನಾವು ಕನ್ನಡದ ಜನತೆ ಕನ್ನಡವನ್ನೇ ಮಾತನಾಡಬೇಕು, ಕನ್ನಡವನ್ನೇ ಮಾತನಾಡುವ ನಾವು. ಇಷ್ಟು ಹೇಳಿ ನನ್ನ ಭಾಷಣ ಮುಗಿಸಿದೆ. ಕರ್ನಾಟಕ ರಾಜ್ಯೋತ್ಸವದ ಕರ್ನಾಟಕ ನಾಮಕರಣಗೊಂಡಂತಹ ಇದರ ಹಿನ್ನೆಲೆ ಮತ್ತು ಇದರ ವಿಚಾರವನ್ನು ಮನದಟ್ಟುವಂತೆ ತಿಳಿಸಿಕೊಟ್ಟಂಥ ನಮ್ಮ ಉದ್ಘಾಟಕರಾದಂಥ KC ನಾರಾಯಣನ್ ಅವರಿಗೆ ಲಯನ್ಸ್ ಕ್ಲಬ್ ಛೋಟಾ ಮಂಗಳೂರು ಹಾಗೂ ಪ್ರಕಾಶ್ ಮೆಲೋಡಿಸ್ ಇವರ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಲಯನ್ಸ್ ಕ್ಲಬ್ ಛೋಟಾ ಮಂಗಳೂರು ಇದರ ಅಧ್ಯಕ್ಷರಾದಂತಹ ಶಶಿಕಾಂತಿ ಉಳ್ಳಾಳ್ ಇವರು ನಮ್ಮ ಭಾಷೆಯನ್ನು ಉಳಿಸಿ ಅದನ್ನು ಆಡಿ ಬೆಳೆಸಬೇಕು ಅಂತ ಸಂದೇಶವನ್ನು ಕೊಟ್ಟಂಥ ಅವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ಇದು ಈ ರಾಜ್ಯೋತ್ಸವ ಉದ್ಘಾಟನಾ ಸಮಾರಂಭದ ಅಧಿಕೃತವಾದ ಇದೇನಿದೆ ಕಾರ್ಯಕ್ರಮದ ಅದು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇನ್ನು ಈ ಕನ್ನಡ ತಾಯಿ ಭುವನೇಶ್ವರಿಗೆ ನುಡಿ ನಮನಗಳನ್ನು ಸಲ್ಲಿಸುತ್ತಾ ಸಂಗೀತದ ಮೂಲಕ ಪ್ರಕಾಶ್ ಮೆಲೋಡಿಸ್ ಅವರು ಈ ದಿನವನ್ನು ಚಂದಗಾಣಿಸಿಕೊಡಲಿದ್ದಾರೆ. ಅವರಿಗೆ ಲಯನ್ಸ್ ಕ್ಲಬ್ ಛೋಟಾ ಮಂಗಳೂರು ಇದರ ವತಿಯಿಂದ ಎಲ್ಲ ರೀತಿಯ ಶುಭ ಹಾರೈಕೆಗಳನ್ನು ಹಾರೈಸ್ತಾ ಇದ್ದೇನೆ.
ಅದೇ ರೀತಿ ಈ ಒಂದು ಪ್ರಯತ್ನವನ್ನು ಸಂಪೂರ್ಣವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ಪ್ರಕಾಶ್ ಇವರಿಗೆ ನಮ್ಮ ಲಯನ್ಸ್ ಕ್ಲಬ್ ಛೋಟಾಮಂಗಳೂರು ಇದರ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಅತ್ಯುತ್ತಮವಾದ ಸುಮಧುರ ಸುವರ್ಣ ಕರ್ನಾಟಕ ಚಿತ್ರರಂಗ ಅಥವಾ ಭಾವಗೀತೆ ರಂಗದ ಸುವರ್ಣ ಯುಗದ ಸುಮಧುರ ಗೀತೆಗಳನ್ನು ಕೇಳಬಹುದು ಎನ್ನುವ ಆಶಯದೊಂದಿಗೆ ಈ ರಾಜ್ಯೋತ್ಸವದ ಈ ಒಂದು ಅಧಿಕೃತ ಕಾರ್ಯಕ್ರಮ ಇದೆ. ಇದನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಸರ್ವರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕನ್ನಡಾಂಬೆ. ಪ್ರಕಾಶ್ ಮೆಲೋಡಿಸ್ ಈ ಒಂದು ತಂಡದ ನಡೆತಕ್ಕಂತಹ ಒಂದು ಕಾರ್ಯಕ್ರಮಕ್ಕೆ ತಾಯಿ ಭುವನೇಶ್ವರಿಯ ಆಶೀರ್ವಾದವನ್ನು ನಾವು ಈಗಾಗಲೇ ಪಡ್ಕೊಂಡಿದ್ದೇವೆ. ದೀಪ ಉದ್ಘಾಟಿಸಿ ಕತ್ತಲನ್ನು ದೂರ ಮಾಡಿ ಬೆಳಕಿನಡೆಗೆ ನಾವು ಈಗ ನಡೀತಾ ಇದ್ದೇವೆ. ಹಾಗೆ ಎಲ್ಲರ ಜೀವನದಲ್ಲಿಯೂ ಆ ಪ್ರಜ್ವಲತೆ ತುಂಬಲಿ, ಇನ್ನೂ ಉಜ್ವಲ ಜೀವನವನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ, ಅವರಿಗೆ ಆ ದೇವಿಯ ಅನುಗ್ರಹ ಇರಲಿ ಅಂತ ಕೇಳಿಕೊಂಡು ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮವನ್ನು ಯಾವುದೇ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಬೇಕಿದ್ರೆ ಮಹಾಗಣಪತಿದು ಶ್ಲೋಕ ಹಾಗೂ ದೇವರ ಸ್ತುತಿ ನಮ್ಮ ಭಾರತದ ಸನಾತನ ಧರ್ಮದ ಒಂದು ಕ್ರಮ. ಆ ಕ್ರಮದ ಪ್ರಕಾರವಾಗಿ ಹಾಗೂ ಒಂದು ದೇವರ ಹಾಡು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಮತ್ತು ಬೆನ್ನೆಲುಬಾಗಿ ನಿಂತಹ ಶ್ರೀಯುತ ಲಕ್ಷ್ಮಣ ಶೆಣೆಯವರು ನಮ್ಮೊಂದಿಗೆ ತುಂಬ ಈ ಕಾರ್ಯಕ್ರಮದಲ್ಲಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವರಿಗೂ ಮತ್ತೊಮ್ಮೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಮೊದಲಾಗಿ ಗಣೇಶ ಸ್ತುತಿಯೊಂದಿಗೆ ನಮ್ಮ ತಂಡದ ಗಾಯಕ ಪ್ರಸಾದ್ ಶಕ್ತಿನಗರ ಇವರ ಒಂದು ಧ್ವನಿಯೊಂದಿಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ.
ಅನಿವಾರ್ಯ. ಹುಟ್ಟು ಎಂಬುದು ಅನಿವಾರ್ಯ, ಸಾವು ಎಂಬುದು ನಿಶ್ಚಿತ. ಇದು ಎರಡರ ಮಧ್ಯೆ ಒಂದು ಬದುಕು. ಅದು ಎಷ್ಟು ದಿನದ ಬದುಕು ಅಂತ ಹೇಳಲಿಕ್ಕೆ ಸಾಧ್ಯ. ಅದೆಲ್ಲ ದೇವರ ಒಂದು ಲೀಲೆ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ, ಹುಟ್ಟುವಾಗ ನಾವು ಯಾವ ರೀತಿ ಹುಡ್ತೇವೆ, ಎಲ್ಲಿ ಹುಡ್ತೇವೆ, ಯಾರ ಶ್ರೀಮಂತರ ಮನೆಯಲ್ಲಿ ಹುಡ್ತೇವ, ಬಡವರ ಮನೆಯಲ್ಲಿ ಹುಡ್ತೇವ, ನಮಗೆ ಗೊತ್ತಿರೋದಿಲ್ಲ. ಅದು ದೇವರು ಕಳಿಸಿರುವಂಥದ್ದು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನಮ್ಮಲ್ಲಿ ಎಲ್ಲ ಬೇರೆ ಬೇರೆ ದೇಶಗಳಿಂದ ಬಂದಂತಹ, ಬೇರೆ ಬೇರೆ ರಾಜ್ಯಗಳಿಂದ ಬಂದಂತಹ ಮಕ್ಕಳಿದ್ದಾರೆ. ಹಾಗಿರುವಾಗ ನಾವು ಅದನ್ನು ಯಾವುದನ್ನು ನಾವು ಎಣಿಸದೆ ನಾವೆಲ್ಲ ಒಂದೇ ದೇವರ ಮಕ್ಕಳು, ಒಂದೇ ದೇಶದ ಮಕ್ಕಳು ಎನ್ನುವ ಒಂದು ಮನೋಭಾವದಲ್ಲಿ ನಾವೆಲ್ಲರೂ ಇಲ್ಲಿ ಒಟ್ಟಿಗೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಹಾಗಿರುವಾಗ ಆ ಬದುಕನ್ನು ನಾವು ಯಾವ ರೀತಿ ನಿರೂಪಿಸ್ಕೊಂಡು ಹೋಗಬೇಕು ಅಂತ ಹೇಳೋದು, ಅದು ಗುರು ಹಿರಿಯರ ಆ ಮಾತನ್ನು, ಒಳ್ಳೆಯ ಮಾತನ್ನು ಕೇಳಿಕೊಂಡು ಹೋದಾಗ ನಮಗೆ ಆ ಬದುಕನ್ನು ಸಾರ್ಥಕತೆಯನ್ನು ಪಡ್ಕೊಳ್ಳುವಂಥ ಒಂದು ದಾರಿ ಸಿಗುತ್ತೆ. ನಾವು ಇನ್ನೂ ಮುಂದೆ ಈಗ ನೋಡಿಕೊಳ್ಳಿ, ನಮ್ಮ ಈಗ ಕಣ್ಣೆದುರೇ ಇದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು. ಯಾರು ನಮ್ಮ ಪ್ರಧಾನಮಂತ್ರಿ? ಯಾರು? ನರೇಂದ್ರ ಮೋದಿಯವರು. ಅವರು ಒಂದು ಟೈಮಲ್ಲಿ ನಮ್ಮ ಹಾಗೆ ಬಡವರಾಗಿದ್ದವರು, ಅದಲ್ಲದೆ ಬಡತನದಲ್ಲೇ ವಿದ್ಯೆ ಕಲಿತು ಏನೋ ಆಚೀಚೆ ಕೆಲಸ ಮಾಡಿಕೊಂಡಿದ್ದಂಥ ವ್ಯಕ್ತಿ ಇವತ್ತೊಂದು ಆ ಒಂದು ಸ್ಥಾನದಲ್ಲಿದ್ದಾರೆ ಅಂತ ಹೇಳಿದರೆ ಅದವರ ಒಂದು ಪ್ರಯತ್ನ. ಆ ಪ್ರಯತ್ನ ನಮ್ಮಲ್ಲಿ ಬರಲಿ ಅಂತ ಹೇಳುವ ಒಂದು ಮಾತನ್ನು ನಿಮಗೆ ಕಿವಿ ಮಾತಾಗಿ ಹೇಳಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ವಿ. ಕಾರ್ಯಕ್ರಮವನ್ನು ಈಗ ಇವತ್ತು ನಾವು ಕನ್ನಡ ರಾಜ್ಯೋತ್ಸವದ ಒಂದು ಹಬ್ಬದ ಒಂದು ಆಚರಣೆಯಲ್ಲಿದ್ದೇವೆ. ಹಾಗಿರುವಾಗ ಕನ್ನಡ ಗೀತೆ ಒಂದು ಸುಮಧುರ ಡಾಕ್ಟರ್ ರಾಜ್ಕುಮಾರ್ ಹಾಡಿದಂಥ ಒಂದು ಸುಮಧುರ ಗೀತೆಯನ್ನು ನಿಮಗೆ ಪ್ರಸ್ತುತಪಡಿಸ್ತೇವೆ. ಕೇಳಿ. ಜೇನಿನ ಹೊಳೆಯು ಹಾಲಿನ ಮಳೆಯು. ಈ ಗೀತೆಯನ್ನು ಹಾಡುವಂತಹ ಕಲಾವಿದರು ಪ್ರಸಾದ್ ಈಗ ನಮ್ಮ ಎದುರಿದ್ದಾರೆ. ಪ್ರಸಾದಿಗಾಗಿ ವೇದಿಕೆ. ಜೇನಿನ ಹೊಳೆಯು ಹಾಲಿನ ಮಳೆಯು ಕನ್ನಡ ಸವಿ ನುಡಿಯು. ಜೇನಿನ ಹೊಳೆಯು ಹಾಲಿನ ಮಳೆಯು ಸುಳಿಯು ಕನ್ನಡ ಸವಿ ನುಡಿಯು. ವಾದ್ಯ ವೀಣೆಯ ಪರಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯು ಹಾಲಿನ ಮಳೆಯು ಸುಳಿಯು ಕನ್ನಡ ಸವಿ ನುಡಿಯು. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ದಬರ ಸರಿ ಸರಿ ಪದ ಸರಿ ಸ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ. ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ. ಅಕ್ಕರೆ ನುಡಿಗಳು ಮುತ್ತುಗಳಂತೆ, ಮಕ್ಕಳು ನುಡಿದರೆ ಸಕ್ಕರೆಯಂತೆ. ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯು ಹಾಲಿನ ಮಳೆಯು ಸುಳಿಯೋ ಕನ್ನಡ ಸವಿ ನುಡಿಯೋ.
ಭಜನ ಪದಗಳ ಅಂದ ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ರಚಿಸಿದ ಹೊನ್ನಿನ ನುಡಿದು ಪಂಪರು ಹಾಡಿದ ಚಿನ್ನದ ನುಡಿದು ಕನ್ನಡ ತಾಯಿಯು ನೀಡಿದ ವರವು ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯು ಹಾಡಿನ ಮಳೆಯು ಸುರಿಯೋ ಕನ್ನಡ ಸವಿ ನುಡಿಯು ವಾಣಿಜ್ಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯು ಹಾಡಿನ ಮಳೆಯು ಸುರಿಯೋ ಕನ್ನಡ ಸವಿ ನುಡಿಯೋ ಸುರಿಯೋ ಕನ್ನಡ ಸವಿ ನುಡಿಯೋ. ರಾಜ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸ ಹಾಗೆ ದೀಪಾವಳಿಯ ಶುಭಾಶಯಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ ಮುಂದೆ ಇನ್ನೊಂದು ಕನ್ನಡ ಚಿತ್ರದಿಂದ ಆಯ್ದಂಥ ಒಂದು ಗೀತೆಯನ್ನು ನಿಮ್ಮ ಮುಂದೆ ಹಾಡಲಿಕ್ಕೆ ಬರ್ತಿದ್ದಾರೆ. ಸ್ಮಿತಾ ಸೋಮೇಶ್ವರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಅವರನ್ನು ಸ್ವಾಗತಿಸಬೇಕಾದ ವಿನಂತಿ. ನೋಡಯ್ಯ ಕ್ವಾಟೆಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೇ ಅಂಗಯ್ಯ ತಗಲ ಹೂಡು ಆದ್ರೂನು ದರ್ಬಾರ್ ನೋಡು ಪ್ರೀತಿಲಿ
ಈ ಒಂದು ಶುಭ ದಿನದಂದು ಭುವನೇಶ್ವರಿಗೆ ಅರ್ಪಿಸುವಂತಹ ಒಂದು ಕನ್ನಡ ಗೀತೆ, ಕನ್ನಡ ಆ ಪ್ರಾರ್ಥನೆ ಗೀತೆಯನ್ನು ಯಾವಾಗಲೆಲ್ಲ ಹಾಡ್ತಾ ಇದ್ದಾರೆ. ಆದರೆ ಮಕ್ಕಳಿಗೆ ಒಂದೊಂದು ಎನ್ಕರೇಜ್ ಮಾಡುವ ಒಂದು ದೃಷ್ಟಿಯಲ್ಲಿ ನಾನು ಈ ಒಂದು ಹಾಡನ್ನು ಇವರ ಮಕ್ಕಳ ಹತ್ರ ಹಾಡಿಸ್ತಾ ಇದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮಿಸಿ, ಸಪೋರ್ಟ್ ಮಾಡಿ, ಅವರಿಗೊಂದು ಜೋರಾದ ಚಪ್ಪಾಳೆಯ ಆಶೀರ್ವಾದ ಮತ್ತೊಮ್ಮೆ ಬರಲಿ ಅಂತ ಕೇಳಿಕೊಂಡು ಹಾಡನ್ನು ಪ್ರಯತ್ನ ಮಾಡಿ. ಜಯ ಭಾರತ ಜನನಿಯ ಕರುಣಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸಋಷಿಗಳ ಗಿರಿ. ಜಯ ಭಾರತ ಜನನಿಯ ಕರುಣಾತೆ, ಜಯ ಹೇ ಕರ್ನಾಟಕ ಮಾತೆ.
ನಿನ್ನೆ ಕತ್ಲೆಗೆ ನಾವಿಲ್ಲಿ ಸ್ಟೇಜ್ ಅರೇಂಜ್ ಮಾಡಲಿಕ್ಕೆ ಬಂದಿದ್ದೆವು. ಆ ಟೈಮಲ್ಲಿ ನಾನು ಮಕ್ಕಳ ಹತ್ರ ಕೇಳಿದೆ, ಯಾರು ನಾಡಗೀತೆ ಹಾಡುವವರು. ಒಂದು ಮಕ್ಕಳು ಎದುರು ಬರಲಿಲ್ಲ. ಯಾಕಂತ ಹೇಳಿದರೆ ಯಾಕೆ ಬರಲಿಲ್ಲ ಗೊತ್ತಿಲ್ಲ. ಅಂದರೆ ನಾವು ಒಂದು ಸಿಂಪಲ್ ಡ್ರೆಸ್ಸಲ್ಲಿದೆ, ಯಾಕೆ ಗೊತ್ತಿಲ್ಲ. ಅವರು ನಾವು ಹೇಳಿಕೊಡ್ತೇವೆ ಅಂತ ಹೇಳಿದರು, ಮುಂದೆ ಬರಲಿಲ್ಲ. ಆದರೆ ಆ ಒಂದು ಹುಡುಗಿ ಮಾತ್ರ ನಾನು ಬರ್ತೀನಿ ಸರ್ ಅಂತ ಹೇಳಿದರು. ಅದಕ್ಕೆ ನಾನು ಈ ಆಪರ್ಚುನಿಟಿ ಯಾಕೆ ಕೊಟ್ಟೆ ಅಂತ ಹೇಳಿದರೆ, ಯಾವ ವಿಷಯಕ್ಕೂ ಮಕ್ಕಳು ಹಿಂದೆ ಉಳಿಯದೆ ಧೈರ್ಯವಾಗಿ ಎದುರು ಬಂದರೆ ಆ ಒಂದು ಇಂಥ ವೇದಿಕೆಗಳ ಹಂಚುವಂಥ ಒಂದು ನಿಮಗೆ ಆ ಭಾಗ್ಯ ಸಿಗ್ತದೆ. ಇನ್ನೂ ನೀವು ಎತ್ತರಕ್ಕೆ ಬೆಳೆಯುವಂತಹ ಒಂದು ಅವಕಾಶ ಸಿಗ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ಆ ಮಗುವನ್ನು ಮತ್ತೊಮ್ಮೆ ನಮ್ಮ ತಂಡದ ಪರವಾಗಿ ಅವರಿಗೆ ಶುಭ ಹಾರೈಕೆಯನ್ನು ನೀಡುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಒಂದು ಭಾವಗೀತೆ ಎಲ್ಲರೂ ನೀವು ಕೇಳಿದ್ದೀರಿ, ಮುನಿಸುತ್ತರವೇ ಎನ್ನುವಂಥ ಒಂದು ಸೂಪರ್ ಹಿಟ್ ಭಾವಗೀತೆ ಹೇಳ್ಬೋದು. ಎಲ್ಲರ ಮನೆ ಮಾತಾಗಿ ಇರುವಂತಹ ಒಂದು ಹಾಡು. ಆ ಹಾಡನ್ನು ಹಾಡ್ತಾ ಇರುವ ನಮ್ಮ ಕಲಾವಿದರು ಪ್ರಸಾದ್. ಕೇಳಿ ಒಂದು ಭಾವಗೀತೆ. ಹೊಸಬಾಳ ಬಾಗಿಲಲ್ಲಿ ನಾವಿದಿನ ನಿಂತಿರುವ ವೇಳೆಯಲ್ಲಿ ಏಕೆ ಮನ
ಯು ಕ್ರಮವನ್ನು ಮುಂದುವರಿಸ್ತಾ ಮುಂದೆ ಒಂದು ಕನ್ನಡ ಚಿತ್ರದಿಂದ ಆಯ್ದಂಥ ಒಂದು ಗೀತೆ ಇಂತಿ ನಿನ್ನ ಪ್ರೀತಿಯ ಚಿತ್ರದಿಂದ ಆಯ್ದಂಥ ಒಂದು ಗೀತೆ ಮಧುವನ ಕರೆದರೆ. ನಿಮ್ಮ ಮುಂದೆ ತಂಡದ ಗಾಯಕಿ ಶ್ರುತಿ ಸೋಮೇಶ್ವರ. ಮಧುವನ
ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಒಂದು ಹಳೆಯ ಹಿಂದಿ ಚಿತ್ರದಿಂದ ಆಯ್ತಾದ ಒಂದು ಗೀತೆ. ಚಿತ್ರ ಕಲಾಕಾರ, ಭಾರಿ ಫೇಮಸ್ ಆದ ಪದ್ಯ, ಕಿಶೋರ್ ಅವರ ಧ್ವನಿಯಲ್ಲಿ ಮೂಡಿ ಬಂದಂಥ ಒಂದು ಗೀತೆ. नीले अंबर पर चांद जब आए, प्यार बरसाए, हमको तरसाए, ऐसा कोई साथी हो, ऐसा कोई प्यास दिल की बुझा जाए. नीले नीले अंबर पर चांद जब आए, प्यार बरसाए, हमको तरसाए, ऐसा कोई साथी हो, ऐसा कोई प्रेमी हो, प्यास दिल की बुझा जाए. नीले नीले अंबर पर चांद जब आए, प्यार बरसाए, हमको तरसाए. हो ऊंचे ऊंचे पर्वत जब छूते हैं अंबर को, प्यासा प्यासा अंबर जब छूता है सागर को. है ऊंचे ऊंचे पर्वत जब छूते हैं अंबर को, प्यासा प्यासा अंबर जब छूता है सागर को. प्यार से रसने को, बाहों में बसने को, मेरा दिल लग जाए, कोई तो आ जाए. ऐसा कोई साथी हो, ऐसा कोई प्रेमी हो, प्यास दिल की बुझा जाए. हमको तरसाए. हो झमझम करता सावन बूंदों की बान चलाए, सतरंगी बरसातों में जब तक मन भीगा जाए. हे झमझम करता सावन बूंदों की बान चलाए, सतरंगी बरसातों में जब तक मन भीगा जाए. प्यार से रसने को, बाहों में बसने को, मेरा दिल लग जाए, कोई तो आ जाए. ऐसा कोई साथी हो, ऐसा कोई प्रेमी हो, प्यास दिल की बुझा जाए. प्यार बरसाए, ऐसा कोई साथी हो, ऐसा कोई प्रेमी हो, प्यास दिल की बुझा जाए. नीले नीले अंबर पर चांद जब आए, ला 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 ला, ಥ್ಯಾಂಕ್ ಯು ಥ್ಯಾಂಕ್ ಯು. ಕನ್ನಡ ಆಯಿತು. ಒಂಜಿ ತುಳು ಬನ್ಕನ ಅದಕ್ಕೆ, ಒಂಜಿ ತುಳು ಪದ್ಯ. ಓಕೆ ಅತ್ತೆ. ಹಾಂ, ನಿಮಗೆಲ್ಲ ತುಳು ಅರ್ಥ ಆಗ್ತದಾ ಇಲ್ವಾ? ಸರಿ, ಕೇಳಿದರೆ ಸಾಕು. जाजी पूतरेट दीद ओड़े पोपदे, आज मूजी एजरीना दाने सोक दे. मोगद सिंगारी
ವಯ್ಯಾರಿ ಭೋಗ್ಯದ ಸಿಂಗಾರಿ ಉರಿದುದೆ ವಯ್ಯಾರಿ. ನನಗೆ ಏನೊಂದು ಖುಷಿ ಆದ ಅಂತ ಹೇಳಿದರೆ, ಕನ್ನಡ ಪದ್ಯ ಹಾಡ್ತಿರುವಾಗ ಏನೋ ಒಂದು ಹುಮ್ಮಸ್ ಇಲ್ಲದ ರೀತಿಯಲ್ಲಿತ್ತು, ಆದರೂ ಮುಖದಲ್ಲಿ ಮಂದಹಾಸ ಇತ್ತು. ಎರಡನೇ ಹಿಂದಿ ಹಾಡ್ತಿರುವಾಗ ಒಮ್ಮೆಲೆ ಜೋಶ್ ಬಂತು. ಆನಂತರ ಈಗ ತುಳು ಹಾಡುವಾಗ ಹಿಂದಿ ಮಾತಾಡ್ತಿರುವವರು, ಹಿಂದಿ ಲ್ಯಾಂಗ್ವೇಜ್ನವರು, ಕನ್ನಡ ಲ್ಯಾಂಗ್ವೇಜ್ನವರು, ತುಳು ಲ್ಯಾಂಗ್ವೇಜ್ನವರು ಎಲ್ಲರೂ ತುಳು ಈ ಹಾಡಿಗೆ ಎಲ್ಲರೂ ನೀವು ಎಂಜಾಯ್ ಮಾಡಿದರೆ, ಹೌದಾ? ಸಿಳ್ಳು ಇದೆ, ಚಪ್ಪಾಳೆ ಇದೆ, ನಿಮ್ಮ ಬೊಬ್ಬೆ ಇದೆ. ಇದು ನಮಗೆ ಖುಷಿ ಕೊಡ್ತು. ಯಾಕಂತ ಹೇಳಿದರೆ ನಾವು ತುಳುನಾಡಿನಲ್ಲಿ ಇರ್ತಿದ್ದೇವೆ, ಆ ತುಳುನಾಡಿಗೂ ನಾವು ರೆಸ್ಪೆಕ್ಟ್ ಕೊಟ್ಟಂತಾಯಿತು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಟೀಮಲ್ಲಿರುವಂಥ ಪ್ರತಿಭೆ ಅದಿತಿ ಮಂಗಳೂರು ಅಂತೇಳಿ ನಮ್ಮ ಕನ್ನಡ ಚಾನಲಲ್ಲಿ ಒಂದು ಫೈನಲ್ ಲಿಸ್ಟ್ ಆಗಿ ಹೋದಂಥ ಹುಡುಗಿ ನಮ್ಮೊಂದಿಗಿದ್ದಾರೆ ಅಂತ ಹೇಳಿದರೆ ನಮ್ಮ ಹೆಮ್ಮೆಯ ವಿಷಯ. ಒಂದು ಜೋರಾದ ಚಪ್ಪಾಳೆ ಬರಬೇಕು. ಈಗ ಇವರು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವಂಥ ಒಂದು ಪ್ರತಿಭಾವಂತೆ. ಈಗ ಕಾಲೇಜ್ ನಾವೀಗ ಕಾಣುವಂಥ ನೋಡುವಾಗ ನಾವು ಸಣ್ಣ ಹುಡುಗಿಯಿಂದ ಕಾಣ್ತದೆ, ಅಂದರೆ ಕಾಲೇಜ್ ಫಸ್ಟ್ ಇಯರ್ PUC. ಒಳ್ಳೆ ಪ್ರತಿಭಾವಂತೆ. ಹಾಗೆ ಇವರ ಪ್ರತಿಭೆ ಏನಂತ ಹೇಳಿದರೆ ಯಕ್ಷಗಾನದಲ್ಲಿಯೂ ಮಿಂಚಿದ್ದಾರೆ, ಹಾಡುಗಾರಿಕೆಯಲ್ಲೂ ಮಿಂಚಿದ್ದಾರೆ, ಹಾಗೆ ಸ್ಪೋರ್ಟ್ಸಲ್ಲೂ ಇದ್ದಾರೆ. ಈಗ ಅವರ ಅವರ ಕಾಲೇಜಲ್ಲಿ ಈಗ ಕಲ್ಚರಲ್ ಮಿನಿಸ್ಟರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಈಗ ಅವರ ಸ್ಕೂಲಲ್ಲಿ ಅದನ್ನು ಮುಗಿಸ್ಕೊಂಡು ಇಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಹಾಗೆ ಈಗ ಮುಂದಿನ ಹಾಡು ಅವರದೇ, ಯಾಕಂದರೆ ನಾವು ಅವರಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಒಂದು ಜನಪದ ಶೈಲಿಯ ಹಾಡನ್ನು ಈಗ ಹಾಡ್ತಾ ಇದ್ದಾರೆ, ಕೇಳಿ. ಕನ್ನಡ ಸಾಂಗ್. ನನ್ನ
ನನ್ನ ಬೆದರಿಸಿದ. ಯಾರೋ ನೀನು, ನಿನ್ನ ಹೆಸರು ಏನಂತ. ಅದಕ್ಕೆ ನಾ ಹೇಳಿದೆ ಕೋಳಿಕೆರಂಗ ಇಷ್ಟ ಆಯ್ತಾ? ಕೋಳಿಕೆರಂಗ ಇಷ್ಟ ಆಯ್ತಾ? ಓಕೆ. ಕನ್ನಡ ಅರ್ಥ ಆಗ್ತಲ್ಲ? ಹಿಂದಿ ಮೊದಲವರಿಗೆ ಕನ್ನಡ ಅರ್ಥ ಆಗ್ತಲ್ಲ? ಎಸ್, ಅದೇ ಬೇಕಿತ್ತು. ಓಕೆ, ಮುಂದಿನ ಒಂದು ಹಾಡು, ಒಂದು ಜಂಪಿಂಗ್ ನಂಬರ್. ಆ ನಂತರ ನಮ್ಮ ಮತ್ತೆ ದೀಪಾವಳಿ ಆಚರಣೆಯ ಬಗ್ಗೆ ಮತ್ತೊಮ್ಮೆ ವೇದಿಕೆಗೆ ಎಲ್ಲ ಗಣ್ಯರು ಬರ್ತಾರೆ. ಲಯನ್ಸ್ ಕ್ಲಬ್ನ ಅಧ್ಯಕ್ಷರು, ಗೌರವ ಅಧ್ಯಕ್ಷರು ಎಲ್ಲ ವೇದಿಕೆಗೆ ಬರ್ತಾರೆ. ಈ ಒಂದು ಹಾಡಿನ ನಂತರ ಆ ಕಾರ್ಯಕ್ರಮವನ್ನು, ದೀಪಾವಳಿ ಆಚರಣೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ಮುಂದಿನ ಹಾಡು ಹಳೆಯ ಚಿತ್ರಗೀತೆ ಸೀತಾರಾಮು. ಈ ಚಿತ್ರದಿಂದ ಸೂಪರ್ ಹಿಟ್ ಸಾಂಗ್, ಜಂಪಿಂಗ್ ನಂಬರ್. ನಿಮಗೇನು ಬೋರ್ ಆಗಲ್ಲ, ನೀವು ಎಂಜಾಯ್ ಮಾಡಿದ ಹೇಳುವ ಕಾರ್ಯಕ್ರಮವನ್ನು ಮುಂದಿಸ್ತಾ ಇದ್ದೇವೆ.
ಬಂಧುಗಳೇ ಹಾಗೂ ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರದ ಮುದ್ದು ಮಕ್ಕಳೇ, ಇವತ್ತು ನಾವು ಎರಡೆರಡು ಸಂಭ್ರಮವನ್ನು ಛೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಮುಖಾಂತರ ಆಚರಿಸ್ತಾ ಇದ್ದೇವೆ. ಒಂದು ಕನ್ನಡ ರಾಜ್ಯೋತ್ಸವ, ಮತ್ತೊಂದು ನಾಡಿಗೆ ದೊಡ್ಡ ಹಬ್ಬ ದೀಪಾವಳಿ. ಎರಡು ಹಬ್ಬಗಳನ್ನು ಆಚರಿಸುವಂತಹ ಈ ಕಾರ್ಯಕ್ರಮದ ಒಂದು ಭಾಗ ಈಗಾಗಲೇ ಕನ್ನಡ ರಾಜ್ಯೋತ್ಸವದ ಸಂಗೀತದ ರಸದೌತಣವನ್ನು ಬಹಳ ಪ್ರಕಾಶಮಾನವಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಶ್ರೀಯುತ ಪ್ರಕಾಶ್ ಮತ್ತು ತಂಡ. ಅವರಿಗೆ ವಂದನೆಗಳು. ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಒಂದು ವಂದನೆಗಳನ್ನು ಸಲ್ಲಿಸೋಣ. ಈಗ ಕಾರ್ಯಕ್ರಮದ ಎರಡನೇ ಹಂತ ದೀಪಾವಳಿ ಕಾರ್ಯಕ್ರಮ. ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕಿದ್ದಾರೆ ಇದೇ ಆಶ್ರಮದಲ್ಲಿ ಬೆಳೆದು ಇದೀಗ ದೊಡ್ಡ ಹುದ್ದೆಯಲ್ಲಿ ಮುಂಬಯಿಯಿಂದ ಈ ಕಾರ್ಯಕ್ರಮಕ್ಕಾಗಿ ಆಗಮಿಸಿದ ಶ್ರೀಯುತ ಓಂ ಪ್ರಕಾಶ್ ಹಾಗೂ ಮುಖ್ಯ ಅತಿಥಿಗಳಾಗಿ ಸಾಕ್ಷಿ ಶೆಣೈ, ನಮ್ಮ ಛೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಲಯನ್ ಶಶಿಕಾಂತಿ ಉಳ್ಳಾಲ್ ಹಾಗೂ ಪ್ರಕಾಶ್ ಮೆಲೋಡಿಸ್ ತಂಡದ ಪ್ರಕಾಶ್, ಇವರುಗಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶಶಿಕಾಂತಿ ಉಳ್ಳಾಲ್ ಇಂದಿನ ಸಭಾ ಗಣ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಎರಡೆರಡು ವಿಶೇಷ ಹಬ್ಬಗಳು ಇವತ್ತು ಒಟ್ಟಾಗಿ ಬಂದಿವೆ. ಕನ್ನಡ ರಾಜ್ಯೋತ್ಸವ, ಕನ್ನಡ ತಾಯಿ ಭುವನೇಶ್ವರಿಯನ್ನು ಆರಾಧಿಸುವಂತಹ ಸಂಗೀತದ ರಸದೌತಣ ಇಲ್ಲಿ ನಡೆದಿದೆ. ಇದೀಗ ದೀಪಾವಳಿ ಕಾರ್ಯಕ್ರಮ. ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ನೆರವೇರಿಸಿಕೊಳ್ಳಿಕ್ಕೆ ಇದೀಗ ಕುಮಾರಿ ಅದಿತಿ. ಮಹಾಗಣಪತಿ ಮಹಾಗಣಪತಿ ಮನಸಾ ಸ್ಮರಾಮಿ, ಮಹಾಗಣಪತಿ ಮನಸಾ ಸ್ಮರಾಮಿ, ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿ ಮಹಾದೇವಸುತಂ ಮಹಾದೇವಸುತಂ ಗುರುಗುಹನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಗಣಪತಿಂ ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿ. ಕುಮಾರಿ ಅದಿತಿ, ಎಲ್ಲರೂ ದಯವಿಟ್ಟು ವೇದಿಕೆ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ.
ಚೋಟಮಂಗಳೂರು ಲಯನ್ಸ್ ಕ್ಲಬ್ ವರ್ಷ ಪೂರ್ತಿ ತನ್ನ ಲಯನ್ಸ್ ಸಂಪ್ರದಾಯದ ಕಾರ್ಯಕ್ರಮಗಳ ಆಚರಣೆಯೊಂದಿಗೆ ನಮ್ಮ ಪರಿಸರದ ಹಬ್ಬ ನಾಡ ಹಬ್ಬಗಳನ್ನು ಆಚರಿಸುವಂತಹ ಸಂಪ್ರದಾಯವನ್ನು ನಡೆಸಿಕೊಂಡು ಬಂದಿದೆ. ಆ ರೀತಿಯಾಗಿ ಇಂದು ಎರಡೆರಡು ವಿಶೇಷ ಹಬ್ಬಗಳು ಆಗಲೇ ಹೇಳಿದ ಹಾಗೆ ನಾಡ ಹಬ್ಬ ತಾಯಿ ಭುವನೇಶ್ವರಿಯ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ, ಮತ್ತೊಂದು ನಮಗೆಲ್ಲರಿಗೂ ಸಡಗರದ ದೀಪಾವಳಿ ಹಬ್ಬದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಎರಡು ಸಂಭ್ರಮದ ಜೊತೆಗೆ ಆಚರಣೆಯಾಗ್ತಾ ಇದೆ. ಈಗಾಗಲೇ ನಿಮ್ಮನ್ನು ಪದ್ಯ ಸಂಗೀತದೊಂದಿಗೆ ಪ್ರಕಾಶ್ ಮೆಲಡಿಸ್ ತಂಡದವರು ಬಹಳ ಪ್ರಕಾಶಮಾನವಾಗಿ ರಂಜಿಸಿದ್ದಾರೆ. ಹಾಗೆಯೇ ದೀಪಾವಳಿ ಹಬ್ಬ ಎನ್ನುವಾಗ ಅದು ದೀಪಗಳ ಹಬ್ಬ. ದೀಪಗಳ ಹಬ್ಬ ಎನ್ನುವುದು ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಕೊಡುವಂತಹ ಬೆಳಕಿನ ಹಬ್ಬ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಈ ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರದಲ್ಲಿ ಬೆಳೆದು ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿ ದೂರದ ಮುಂಬೈಯಲ್ಲಿ ಉನ್ನತ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀಯುತ ಓಂ ಪ್ರಕಾಶ್ ಈ ಕಾರ್ಯಕ್ರಮಕ್ಕಾಗಿಯೇ ನಮ್ಮ ಕೇಳಿಕೆಯ ಮೇರೆಗೆ ವಿರಾಮವನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತಗಳು ಓಂ ಪ್ರಕಾಶ್. ಒಂದು ರೀತಿಯಲ್ಲಿ ಅವರ ಮನೆಗೆ ಅವರನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ಅವರು ಬೆಳೆದಂತಹ ಮನೆ ಇದು. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅವರು ಸೇರಿಕೊಂಡದ್ದು ನಿಜಕ್ಕೂ ದೊಡ್ಡ ಸೌಭಾಗ್ಯ ಅಂತ ಹೇಳಿಕೊಳ್ತಾ, ಈ ಕಾರ್ಯಕ್ರಮದ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಸಾಕ್ಷಿ ಗುರುಪ್ರಸಾದ್ ಶೆಣೈ ನಮ್ಮ ವೇದಿಕೆಯಲ್ಲಿದ್ದಾರೆ. ವಿಶೇಷ ಪ್ರತಿಕ್ರಿಯೆಯಾಗಿ ಇವತ್ತು ನಮ್ಮಿಂದ ಒಂದು ಗೌರವವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿ ಈ ಕ್ಲಬ್ಬನ್ನು ಸಮರ್ಥವಾಗಿ ಎರಡನೇ ಅವಧಿಗೆ ಅಂದರೆ ಎರಡನೆಯ ವರ್ಷದಲ್ಲಿ ಮುನ್ನಡೆಸುತ್ತಿರುವಂತಹ ಶ್ರೀಮತಿ ಶಶಿಕಾಂತಿ ಉಳ್ಳಾಲ್ ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮವರಾಗಿ ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿಗೆ ಸದಸ್ಯರಾಗಿ ಸೇರ್ಪಡೆಗೊಳ್ಳಲಿರುವಂತಹ ಶ್ರೀಯುತ ಪ್ರಕಾಶ್ ಮೆಲಡಿಸ್ ತಂಡದ ಮೂಲಕವಾಗಿ ಅವರು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಪರಿಚಿತರು, ನಿಮಗೆಲ್ಲರಿಗೂ ಪದ್ಯದ ಮೂಲಕ ರಂಜಿಸಿದವರು. ಅವರನ್ನು ಕೂಡ ಎಲ್ಲರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಈ ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರದ ಒಂದು ರೀತಿಯಲ್ಲಿ ಬಾಲ ದೇಗುಲ ಇದು. ಈ ಬಾಲ ದೇಗುಲದ ಪುಟಾಣಿ ಮಕ್ಕಳು ದೇವರಿಗೆ ಸಮಾನ ಅಂತ ಹೇಳ್ತೇವೆ. ಅಂತಹ ಎಲ್ಲ ಮಕ್ಕಳನ್ನು ಸ್ವಾಗತಿಸ್ತಾ ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯ ಬಂಧುಗಳು ವೇದಿಕೆಯ ಮುಂಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಎಲ್ಲ ಸಜ್ಜನ ಬಂಧುಗಳನ್ನು ಸ್ವಾಗತಿಸ್ತಾ ಈ ಒಂದು ಬಾಲ ಸಂರಕ್ಷಣಾ ಕೇಂದ್ರದ ಸಂಚಾಲಕರು ಡಾಕ್ಟರ್ ಅನಂತ ಕೃಷ್ಣ ಭಟ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇದೀಗ ಪುಟಾಣಿ ಮಕ್ಕಳು ವೇದಿಕೆಯಲ್ಲಿರುವಂತಹ ನಮ್ಮ ಅಧ್ಯಕ್ಷರು ಅತಿಥಿ ಗಣ್ಯರಿಗೆ ಹೂವಿನ ಗೌರವದ ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಶ್ರೀಯುತ ಓಂ ಪ್ರಕಾಶ್ ಅವರಿಗೆ ಹೂವಿನ ಗೌರವ ವಂದನೆಗಳು. ನಮ್ಮ ಮುಖ್ಯ ಅತಿಥಿಗಳು ಸಾಕ್ಷಿ ಗುರುಪ್ರಸಾದ್ ಶೆಣೈ ಅವರಿಗೆ ಬನ್ನಿ, ಒಬ್ಬೊಬ್ಬರಾಗಿ ಬಂದು ಮಕ್ಕಳು ಕೂಡಿ ಅವರಿಗೆ. ನಮ್ಮ ಅಧ್ಯಕ್ಷರು ಲಯನ್ಸ್ ಶಶಿಕಾಂತಿ ಉಳ್ಳಾಲ್ ಅವರಿಗೆ, ಅಧ್ಯಕ್ಷರಿಗೆ ಶಶಿಕಾಂತಿ ಉಳ್ಳಾಲ್. ಹಾಗೆ ಪ್ರಕಾಶ್ ಮೆಲೋಡಿಸ್ ತಂಡದ ಮುಖ್ಯಸ್ಥರು ಪ್ರಕಾಶ್ ಅವರಿಗೆ ವೇದಿಕೆಯ ಸಂಪ್ರದಾಯದ ಸ್ವಾಗತವನ್ನು ಮುಗಿಸಿಕೊಳ್ತಾ ಇದೀಗ ದೀಪಾವಳಿ ಹಬ್ಬ ಈಗಾಗಲೇ ದೇವರ ಎದುರಿಗೆ ಆರತಿ ಬೆಳಗ್ಗೆ ಕಾರ್ಯಕ್ರಮ ಆರಂಭ ಆಗಿದೆ. ಆದರೂ ಸಭಾ ಕಾರ್ಯಕ್ರಮದ ಸಂಪ್ರದಾಯದಂತೆ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಮುಂದುವರಿಸಲು ಅನುಮತಿ ನೀಡಬೇಕಾಗಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಶ್ರೀಯುತ ಓಂ ಪ್ರಕಾಶ್, ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಮತಿ ಸಾಕ್ಷಿ ಗುರುಪ್ರಸಾದ್ ಶೆಣೈ ಹಾಗೂ ನಮ್ಮ ಅಧ್ಯಕ್ಷರು ಪ್ರಕಾಶ್ ಇವರುಗಳು ಮುಂಭಾಗಕ್ಕೆ ಬಂದು ದೀಪವನ್ನು ಬೆಳಗಿಸಿ ದೀಪಾವಳಿ ಹಬ್ಬದ ಉದ್ಘಾಟನೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ದೀಪದಿಂದ ದೀಪವ ಹಚ್ಚಬೇಕು ಮಾನವ ಎನ್ನುವಂತಹ ಕವಿವಾಣಿ ಇದೆ. ಒಂದು ದೀಪ ಬೆಳಗಿದರೆ ಆ ದೀಪದಿಂದ ಅದೆಷ್ಟೋ ದೀಪಗಳನ್ನು ಬೆಳಗಿಸಬಹುದು. ಹಾಗೆಯೇ ದೀಪಗಳ ಹಬ್ಬ ದೀಪಾವಳಿ ಇವತ್ತಿನ ದಿನ ಕತ್ತಲನ್ನು ಕಳೆದು ಜ್ಞಾನವೆಂಬ ಬೆಳಕನ್ನು ಎಲ್ಲರಿಗೂ ನೀಡಲಿ. ಹಚ್ಚಿದಂತಹ ಒಂದು ದೀಪ ಎಲ್ಲರ ಮನೆಯ ದೀಪವಾಗಿ ಬೆಳಗಲಿ, ಸಮಾಜವನ್ನು ಬೆಳಗಲಿ, ನಮ್ಮ ರಾಜ್ಯ ರಾಷ್ಟ್ರವನ್ನು ಬೆಳಗಲಿ ಎನ್ನುವಂತಹ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ದೀಪಾವಳಿ ಹಬ್ಬ ಅಂತ ಹೇಳಿದ ಕೂಡಲೇ ನಮಗೆಲ್ಲರಿಗೂ ಮೊದಲಿಗೆ ನೆನಪು ಬರುವುದು ದೀಪಾವಳಿಗೆ ಹಚ್ಚುವಂತಹ ಪಟಾಕಿಯ ಸಂಭ್ರಮ. ಪಟಾಕಿ ಎನ್ನುವುದು ಕೇವಲ ಸಂಭ್ರಮದ ಸಂಕೇತವಷ್ಟೇ, ಆದರೆ ನಿಜವಾದ ದೀಪಾವಳಿ ಆಚರಣೆಯಾಗುವುದು ನಾವು ಹಚ್ಚಿದಂತಹ ದೀಪಗಳು. ಅದು ಕೇವಲ ತಾತ್ವಿಕವಾದಂತಹ ಸಂದೇಶ. ಆದರೆ ದೀಪಗಳನ್ನು ಹಚ್ಚಿ ಯಾಕೆ ನಾವು ದೀಪಾವಳಿಯನ್ನು ಆಚರಿಸ್ತೇವೆ, ಯಾಕೆ ನಾವು ತೈಲಾಂಬಕವನ್ನು ಮಾಡ್ತೇವೆ, ಇದೆಲ್ಲಕ್ಕೂ ವಿಶೇಷ ಅರ್ಥ ಇದೆ. ನಿನ್ನೆ ನರಕ ಚತುರ್ದಶಿ ತೈಲಾಂಬಕನದ ಒಂದು ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಉಡುವಂತಹ ಸಂಪ್ರದಾಯ. ಇವತ್ತು ಬಲಿಪಾಡ್ಯಮಿ, ದೀಪವನ್ನು ಹಚ್ಚುವ ಮೂಲಕ ಬಲಿಯನ್ನು ನೆನೆಯುವಂತಹ ಸಂಪ್ರದಾಯ. ಲಕ್ಷ್ಮೀ ಪೂಜೆ ಎಲ್ಲವೂ ಕ್ರಮಬದ್ಧವಾಗಿ ಆಚರಿಸಲ್ಪಡ್ತವೆ. ನಮ್ಮ ಸಂಪ್ರದಾಯದಲ್ಲಿ ವಿಶೇಷ ರೀತಿಯಲ್ಲಿ ಇದಕ್ಕೆಲ್ಲ ಅರ್ಥ ಇದೆ. ಈ ಅರ್ಥವತ್ತಾದಂತಹ ಆಚರಣೆ ದೀಪಗಳು ಸಂಕೇತವಷ್ಟೇ. ಈ ದೀಪಗಳು ಬೆಳಗಿದ ರೀತಿಯಲ್ಲಿ ನಮ್ಮೆಲ್ಲರ ಬಾಳು ಬೆಳಗಬೇಕು, ನಮ್ಮ ಮನಸ್ಸು ಬೆಳಗಬೇಕು. ಆ ಬೆಳಗುವ ಮೂಲಕವಾಗಿ ನಮ್ಮೊಳಗೆ ಇರುವಂತಹ ಅಜ್ಞಾನವೆಂಬ ಕತ್ತಲು ಕಳೆದು ಸುಜ್ಞಾನವೆಂಬ, ಕೇವಲ ಜ್ಞಾನ ಸಾಕಾಗುವುದಿಲ್ಲ ಇವತ್ತಿನ ದಿನಗಳಲ್ಲಿ, ಸುಜ್ಞಾನ, ಅದು ಒಳ್ಳೆಯ ಜ್ಞಾನ ಮೂಡಿ ಬರಬೇಕು. ಆ ಒಳ್ಳೆಯ ಜ್ಞಾನದಿಂದ ದೀಪಾವಳಿಯ ಈ ಹಬ್ಬ ನಮಗೆ ನಿರಂತರವಾಗಿ ಶುಭವನ್ನು ಬೆಳಕನ್ನು ತರುವಂತಹ ಹಬ್ಬವಾಗಬೇಕು ಎನ್ನುವಂತಹ ಸಂಪ್ರದಾಯದೊಂದಿಗೆ ದೀಪಾವಳಿಯ ಆಚರಣೆ ಆಗುತ್ತಾ ಇದೆ. ಇದೀಗ ಕಾರ್ಯಕ್ರಮದಲ್ಲಿ ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಮೊದಲಿಗೆ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇಂದು ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ನಾವು ನಡೆಸಿ ಈಗ ದೀಪಾವಳಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಪರಮಾತ್ಮ ಅಸುರರನ್ನು ಸಂಹರಿಸಿ ಲೋಕ ಕಲ್ಯಾಣಕ್ಕಾಗಿ ಈಗ ದೀಪಾವಳಿಯನ್ನು ದೀಪ ಹಚ್ಚುವ ಮೂಲಕ ನಾವು ಆಚರಿಸ್ತಾ ಇದ್ದೇವೆ. ನಮ್ಮ ಮನೆಗಳಲ್ಲಿ ಇದೇ ರೀತಿ ದೀಪವನ್ನು ಹಚ್ಚಿದಾಗ ಅಲ್ಲಿ ದೇವರ ಸಾನ್ನಿಧ್ಯ ಪ್ರಕಟವಾಗುತ್ತದೆ, ಲೋಕಕ್ಕೆ ಒಳ್ಳೆಯದಾಗುತ್ತದೆ ಎಂದು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಲಯನ್ ಶಶಿಕಾಂತಿ ಉಳ್ಳಾಲ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ವೇದಿಕೆಯ ಆಯಕಟ್ಟು ಸ್ವಲ್ಪ ಗಮನಕ್ಕೆ ಬರುವುದಿಲ್ಲ, ಹಾಗಾಗಿ ಒಂದು ರೀತಿಯಲ್ಲಿ ರಂಜನೆಯಾಗುತ್ತಾ ಇದೆ. ಎಲ್ಲರ ಮಗಳ ಕ್ರಮವನ್ನು ಮುಂದುವರಿಸ್ತಾ ವೇದಿಕೆಯ ಮುಂಭಾಗದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ನಿಮ್ಮೆಲ್ಲರ ಎದುರಿಗೆ. ಪ್ರಸಾದ್ ಶೆಣೈ ಇವರ ಬಗ್ಗೆ ಶ್ರುತಿ ಉಳ್ಳಾಲ್ ನಮ್ಮ ಮುಂದೆ ಅವರ ಪರಿಚಯವನ್ನು ಮಾಡಿಕೊಡಲಿಕ್ಕಿದ್ದಾರೆ. ಲಯನ್ಸ್ ಕ್ಲಬ್ ಚೋಟಮಂಗಳೂರು ಮತ್ತು ಪ್ರಕಾಶ್ ಮೆಲೋಡೀಸ್ ಮಂಗಳೂರು ಇವರ ಸಹಯೋಗದೊಂದಿಗೆ ಆಗುತ್ತಿರುವ ಕರ್ನಾಟಕ ರಾಜ್ಯೋತ್ಸವ ಹಾಗೂ ದೀಪಾವಳಿ ಹಬ್ಬದ ಆಚರಣೆಯ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಡುವಂತಿರುವವರು ಶ್ರೀಮತಿ ಸಾಕ್ಷಿ ಶೆಣಾಯ್. ಶ್ರೀಮತಿ ಸಾಕ್ಷಿ ಶೆಣಾಯ್ ಅವರು ಶ್ರೀ ಗುರುಪ್ರಸಾದ್ ಶೆಣಾಯ್ ಅವರ ಮಡದಿಯಾಗಿ ಹಾಗೂ ಸಾರ್ಥಕ್ನ ತಾಯಿಯಾಗಿ ICICI ಬ್ಯಾಂಕ್ನಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಿ ಆನಂತರ ಕೌಟುಂಬಿಕ ಜವಾಬ್ದಾರಿ ಹಾಗೂ ಪುತ್ರನ ಶ್ರೇಯೋಭಿವೃದ್ಧಿಗಾಗಿ ತಮ್ಮ ವೃತ್ತಿ ಜೀವನದಿಂದ ಸ್ವ ಇಚ್ಛೆಯಿಂದ ಹೊರಬಂದು ಗೃಹಿಣಿ ಗೃಹಲಕ್ಷ್ಮಿ ಎಂಬ ಮಾತಿಗೆ ಸಾಕಾರ ಮೂರ್ತಿಯಾಗಿ ಸುಂದರ ಬದುಕನ್ನು ನಡೆಸುತ್ತಿರುವಾಗ 2018ರಲ್ಲಿ ತಮ್ಮ ಜೀವನದಲ್ಲಿ ನಡೆದ ಅಪಘಾತವೆಂಬ ಆಘಾತವು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನಿಬ್ಬೆರಗಾಗಿಸಿದಲು ನಿರಂತರವಾಗಿ 2018ರಿಂದ 2019ರವರೆಗೆ ಸತತವಾಗಿ 7 ಶಸ್ತ್ರಚಿಕಿತ್ಸೆಗೆ ಒಳಗಾದರೂ ಎದೆಗುಂದದೆ ಛಲಗಾರ್ತಿಯಾಗಿ ತಮ್ಮ ಆತ್ಮಸ್ಥೈರ್ಯದಿಂದ ಹಾಗೂ ಸಂಯಮದಿಂದ ಅವೆಲ್ಲವನ್ನು ಎದುರಿಸಿ ಮಾನಸಿಕ ದೃಢತೆಯೊಂದಿಗೆ ಎಲ್ಲ ವೈಕಲ್ಯಗಳನ್ನು ಮೆಟ್ಟಿ ನಿಂತು ಇಂದಿಗೂ ನಿರಂತರವಾಗಿ ತಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಹಾಗೂ ನೃತ್ಯಾಭ್ಯಾಸಕ್ಕೆ ತಮ್ಮನ್ನು ಒಗ್ಗಿಸಿಕೊಂಡು ಸಮಾಜಕ್ಕೆ ಪ್ರೇರಕ ಶಕ್ತಿಯಾಗಿ ನಿಂತು ಸಮಾಜಕ್ಕೆ ಮಾದರಿಯಾಗಿ ಉಳಿದವರಿಗೆ ಸ್ಫೂರ್ತಿಯಾಗಿ ಇರುವಂಥ ಕೀರ್ತಿ ತಮಗೆ ಸಲ್ಲುತ್ತದೆ.
ಪತಿ ಛಾಯಾಗ್ರಾಹಕರು ಶ್ರೀ ಗುರುಪ್ರಸಾದ್ ಶೆಣೈ ಅವರು ಹಾಗೂ ಪುತ್ರ ಸಾರ್ಥಕ್ನಿಂದ ಕೂಡಿದಂತಹ ಸಾರ್ಥಕ ಜೀವನ ತಮ್ಮದು. ನಿಮ್ಮ ಜೀವನದ ಎಲ್ಲ ಸವಾಲುಗಳನ್ನು ಎದುರಿಸಲು ನಿಮಗೆ ಬೆಂಗಾವಲಾದ ನಿಮ್ಮ ಕುಟುಂಬಕ್ಕೆ ಸರ್ವಶಕ್ತನಾದ ಭಗವಂತನು ಇನ್ನಷ್ಟು ಶಕ್ತಿಯನ್ನು ನೀಡಲಿ ಹಾಗೂ ಎಲ್ಲವೂ ಇದ್ದಾಗ ಏನೂ ಇಲ್ಲವೆಂದು ಅಳುವವರ ಮಧ್ಯೆ ಕಳೆದು ಹೋದದರಲ್ಲಿ ಗೆಲುವನ್ನು ಹುಡುಕಿ ನಮಗೆ ಮಾದರಿಯಾಗಿ ನಿಂತಿರುವ ತಮಗೆ ದೇವರು ಆಯುಷ್ಯ, ಆರೋಗ್ಯ, ಚೈತನ್ಯ ಹಾಗೂ ನೆಮ್ಮದಿಯನ್ನು ಕರುಣಿಸಲಿ ಎಂದು ಹರಸುತ್ತಾ ಈ ಸನ್ಮಾನವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಶ್ರೀಮತಿ ಸಾಕ್ಷಿ ಗುರುಪ್ರಸಾದ್ ಶೆಣೈ ಅವರ ಪತಿಯವರು ವೇದಿಕೆಗೆ ಬರುವುದಿಲ್ಲ, ನಾನು ಮುಂದಿನಿಂದಲೇ ಕಾರ್ಯನಿರ್ವಹಿಸ್ತೇನೆ ಎನ್ನುವಂತಹ ನೆಲೆಯಲ್ಲಿ ಛಾಯಾಗ್ರಾಹಕರಾಗಿ ನಮ್ಮ ಮುಂದೆ ಇದ್ದಾರೆ. ತನ್ನ ಸಹಧರ್ಮಿಣಿಗೆ ಆಗುವಂತಹ ಸನ್ಮಾನ ಗೌರವವನ್ನು ಅವರು ವೀಕ್ಷಿಸ್ತಾ ಇದ್ದಾರೆ. ಲಕ್ಷ್ಮಣ್ ಶೆಣೈ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಒಂದು ವಿಶೇಷ ಪ್ರತಿಭೆಯಾಗಿ ಅಪಘಾತದ ಆ ಒಂದು ಆಘಾತವನ್ನು ಎದುರಿಸಿಯೂ ಮಾನಸಿಕವಾಗಿ ಕುಗ್ಗದೆ, ಎದೆಗುಂದದೆ ಅದನ್ನು ಒಂದು ಸವಾಲಾಗಿ ಸ್ವೀಕರಿಸಿ ವಿಶೇಷ ಪ್ರತಿಭೆಯಾಗಿ ಅವರು ನಮ್ಮ ಮುಂದೆ ಇದ್ದಾರೆ. ತನ್ನ ಜೀವನವನ್ನು ಸಹಜ ಶೈಲಿಗೆ ಹೊಂದಿಸಿಕೊಳ್ಳುವಲ್ಲಿ ಮತ್ತೆ ಛಲವನ್ನು ಮೆರೆದು ನಮ್ಮ ಮುಂದೆ ಇರುವಂತಹ ಶ್ರೀಮತಿ ಸಾಕ್ಷಿ ಗುರುಪ್ರಸಾದ್ ಶೆಣೈ ಅವರಿಗೆ ಒಂದು ಅಭಿನಂದನೆಯ ಚಪ್ಪಾಳೆಗಳು. ಎಲ್ಲ ಮಕ್ಕಳು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕು. ಈಗ ಮುಂದಕ್ಕೆ ಶ್ರೀಯುತ ಓಂ ಪ್ರಕಾಶ್ ಅವರು ವೇದಿಕೆಯ ಎದುರು ನಮ್ಮ ಅಭಿನಂದನಾ ಪೀಠದಲ್ಲಿ ಉಪಸ್ಥಿತರಿರಬೇಕಾಗಿ ಕೇಳಿಕೊಳ್ಳುತ್ತಾ, ನಿಮಗೆಲ್ಲ ನಾನು ಆಗಲೇ ಹೇಳಿದೆ, ತನ್ನ ಬಾಲ್ಯವನ್ನು ಇದು ಮನೆಯಾಗಿ ಕಳೆದವರು ಅವರು. ಇದೇ ಕುತ್ತಾರಿನ ಬಾಲ ಸಂರಕ್ಷಣಾ ಕೇಂದ್ರವನ್ನು ಮನೆಯಾಗಿ ಮಾಡಿಕೊಂಡು ಈ ಆಶ್ರಮದಲ್ಲಿ ಬೆಳೆದು ಒಳ್ಳೆಯ ವಿದ್ಯಾವಂತರಾಗಿ ಆ ವಿದ್ಯೆಯ ಮೂಲಕವಾಗಿ ಈ ಆಶ್ರಮದ ಒಂದು ನೆನಪನ್ನು ಸದಾ ತನ್ನ ಜೊತೆಯಲ್ಲಿ ಇಟ್ಟುಕೊಂಡು ಇದೀಗ ಮುಂಬಯಿಯಲ್ಲಿ ಒಂದು ಉನ್ನತ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದರೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಕೆರೆಗೆ ಹೋಗೊಟ್ಟು ವಿಶ್ರಾಂತಿಯನ್ನು ಮಾಡಿಕೊಂಡು ವಿರಾಮವನ್ನು ತೆಗೆದುಕೊಂಡು ಈ ಕಾರ್ಯಕ್ರಮಕ್ಕಾಗಿ ಬಂದಿದ್ದಾರೆ. ಅವರ ಮನೆಯವರು ಕೂಡ ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಅವರೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೇಲೆ ತುಂಬ ಪ್ರೀತಿ ಇಟ್ಟು ಬಂದಿದ್ದಾರೆ. ಅಂತಹ ಒಂದು ಅಧಿಕಾರಿಯಾದರೂ ಕೂಡ ಈ ಸಂರಕ್ಷಣಾ ಕೇಂದ್ರವನ್ನು ಮರೆಯದೆ ಇಲ್ಲಿಗೆ ಬಂದಂತಹ ಅವರನ್ನು ಅಭಿನಂದಿಸುವಂತಹ ಒಂದು ಕಾರ್ಯಕ್ರಮ ಇದೀಗ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಪರವಾಗಿ ಅವರಿಗೆ ಅಭಿನಂದನೆ. ನಮ್ಮ ಲಯನ್ KC ನಾರಾಯಣನ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಸದಸ್ಯರಾಗಿ, ಮಾಜಿ ಅಧ್ಯಕ್ಷರಾಗಿ, ವಲಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ವೃತ್ತಿಯಲ್ಲಿ ವಕೀಲರಾಗಿ ನಿವೃತ್ತ ಯೋಧರಾಗಿರುವಂತಹ KC ನಾರಾಯಣ್ ಅವರ ಸಮ್ಮುಖದಲ್ಲಿ ಎಲ್ಲ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಪರವಾಗಿ ಅವರಿಗೆ ಅಭಿನಂದನೆಗಳು. ಗಣ್ಯರು ಅವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗೆ ಲಯನ್ KC ನಾರಾಯಣನ್ ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕಾಗಿ ನಮ್ಮ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅವರ ಸಹಕಾರ ಈ ಒಂದು ಬಾಲ ಸಂರಕ್ಷಣಾ ಕೇಂದ್ರಕ್ಕೆ ಯಾವತ್ತೂ ಇರಲಿ. ಅವರು ಇದನ್ನೊಂದು ಮರೆಯದ ಮನೆಯಾಗಿ ಅವತ್ತು ನೆನಪಿನಲ್ಲಿಟ್ಟುಕೊಳ್ಳಿ. ಅವರ ಬದುಕು ಇನ್ನಷ್ಟು ಉಜ್ವಲವಾಗಲಿ ಎನ್ನುವಂಥ ಹಾರೈಕೆಯೊಂದಿಗೆ ಅವರಿಗೆ ನಮ್ಮ ಒಂದು ಅಭಿಮಾನದ ಗೌರವ. ಅಭಿನಂದನೆಗಳು. ಇದೀಗ ಮುಂದಕ್ಕೆ ನಮ್ಮ ಪ್ರಕಾಶ್ ಮೆಲೋಡಿಸ್ ತಂಡದ ಪ್ರಕಾಶ್ ಅವರಿಗೂ ಕೂಡ ಒಂದು ಅಭಿನಂದನಾ ಗೌರವ. ಈಗಾಗಲೇ ನೀವೆಲ್ಲರೂ ಗಮನಿಸಿದ್ದೀರಿ, ಬಹುಮುಖ ಪ್ರತಿಭೆಯಾಗಿ ಒಂದು ಪ್ರಕಾಶ್ ಮೆಲೋಡಿಸ್ ತಂಡವನ್ನು ಕಳೆದ ಸರಿಸುಮಾರು 15-20 ವರ್ಷಗಳಿಂದ ಅವರು ಮುನ್ನಡೆಸ್ತಾ ಇದ್ದಾರೆ. ವೃತ್ತಿಯಲ್ಲಿ ಗಾಯಕರಾಗಿ, ಒಳ್ಳೆಯ ತಬಲಾಪಟುವಾಗಿ, ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡುತ್ತಾ ಎಲ್ಲರಿಗೂ ಮನೆ ಮಾತಾಗಿದ್ದಾರೆ. ಅದರ ಜೊತೆಗೆ ಸಾಮಾಜಿಕ ಧಾರ್ಮಿಕ ಸೇವೆಯಲ್ಲಿಯೂ ಅವಳು ಬಹಳ ನಿಪುಣರಾಗಿ ತಮ್ಮ ಪರಿಸರದ ದೇವಸ್ಥಾನಗಳಲ್ಲಿ, ಭಜನಾ ತಂಡಗಳಲ್ಲಿಯೂ ಕೂಡ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ಉಜ್ವಲ ಭವಿಷ್ಯವನ್ನು ಹಾರೈಸ್ತಾ
ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ವತಿಯಿಂದ ಅವರಿಗೆ ಅಭಿನಂದನಾ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು 3 ಮಂದಿ ಸಾಧಕರಿಗೆ, ನಮ್ಮ ಶ್ರೇಯೋಭಿಲಾಷಿಗಳಿಗೆ, ಅವರ 3 ಮಂದಿಗೂ ನಾವು ನಂಬುವ, ಅವರು ನಂಬುವ ದೇವರು ದೀರ್ಘ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯವನ್ನು ಸಕಲ ಸನ್ಮಂಗಲವನ್ನು ಕರುಣಿಸಲಿ ಎನ್ನುವಂತಹ ಹಾರೈಕೆಯೊಂದಿಗೆ ರಕ್ಷಣಾ ಕೇಂದ್ರದ ವ್ಯವಸ್ಥಾಪಕರು ಡಾಕ್ಟರ್ ಪಿ ಅನಂತಕೃಷ್ಣ ಭಟ್ ಅವರು ಇದ್ದಲ್ಲಿಗೆ ಬಂದು ನಾವು ಒಂದು ಅಭಿನಂದನಾ ಗೌರವವನ್ನು ಅವರಿಗೆ ಸಲ್ಲಿಸುವವರಿದ್ದೇವೆ. ದಯವಿಟ್ಟು ಅವರು ನಮ್ಮ ಈ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಅಭಿನಂದನಾ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಕ್ಕಳೇ, ಇವರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ. ಈ ಒಂದು ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರದ ವ್ಯವಸ್ಥಾಪಕರಾಗಿ, ಸಂಚಾಲಕರಾಗಿ ಅದೆಷ್ಟೋ ಕಾಲ ಸೇವೆಯನ್ನು ಸಲ್ಲಿಸ್ತಿರುವವರು. ನಾನು ಹೇಳಬೇಕಾಗಿ ಎಲ್ಲ ಚಪ್ಪಾಳೆ ತಟ್ಟಿ ಅಂತ ಮಕ್ಕಳು ಎಲ್ಲರೂ ಅಧ್ಯಕ್ಷರಿದ್ದಾರೆ. ಅದೇ ರೀತಿ ನಮ್ಮ ಪ್ರೀತಿಯ ಓಂ ಪ್ರಕಾಶ್ ಮತ್ತು ಶೆಣೆಯವರು ಎಲ್ಲರೂ ಕೂಡ ಇಲ್ಲಿ ನಮಗೊಂದು ರೀತಿಯ ಬಾಂಧವ್ಯದ ಒಂದು ಒಳ್ಳೆಯ ಮಧುರ ಸಂಬಂಧದ ವಾತಾವರಣ ಇದೆ. ಇವತ್ತು 2 ಹಬ್ಬಗಳನ್ನು ಒಟ್ಟೊಟ್ಟಿಗೆ, ಒಂದು ನವೆಂಬರ್ 1 ಕನ್ನಡದ ರಾಜ್ಯೋತ್ಸವ, ಕನ್ನಡ ನುಡಿ ನಡೆಯ ಆ ಬೆಳಕಿನ ಕುಡಿಯನ್ನು ನಾವು ಕಾಣ್ತೇವೆ. ಅದೇ ರೀತಿ ಪ್ರಪಂಚದಾದ್ಯಂತ ಈ ದಿನ ಬರೀ ಭಾರತ ಮಾತ್ರ ಅಲ್ಲ, ಅಯೋಧ್ಯೆಯಲ್ಲಿ 25 ಲಕ್ಷಕ್ಕಿಂತ ಹೆಚ್ಚು ಹಣತೆಗಳನ್ನು ಉರಿಸಿ ಇಡೀ ಜಗತ್ತಿನ ಲಕ್ಷ್ಯವನ್ನು ಅವರು ಸೆಳೆದಿದ್ದಾರೆ. ಅದೇ ರೀತಿ ಅಮೇರಿಕದ ಶ್ವೇತಭವನ, ವೈಟ್ ಹೌಸ್, ಅಲ್ಲಿ ಕೂಡ ಕಾರ್ಯಕ್ರಮ ಇದೆ. ನಮ್ಮ ಭಾರತದ ಸಂಸ್ಕೃತಿಯನ್ನು, ಭಾರತದ ಆ ಒಂದು ಪ್ರವರ್ಧಮಾನತೆಯನ್ನು ಎಲ್ಲೆಡೆ ಬೆಳಕಿನ ಮೂಲಕ ನಾವು ಕಾಣ್ತಾ ಇದ್ದೇವೆ. ಮಕ್ಕಳು ಕೂಡ ಬೆಳಕಿನ ಕುಡಿಗಳ ಹಾಗೆ ಅವರಲ್ಲಿ ಒಳ್ಳೆಯತನ ಮೂಡಿ ಬರಲಿ. ಪ್ರತಿಯೊಬ್ಬ ಮಗುವಿಗೂ ಕೂಡ ಅದರದ್ದೇ ಆದಂಥ ಶಕ್ತಿ ಇದೆ. ಈಗ ನಾವು ಓಂ ಪ್ರಕಾಶ್ ನೋಡುವಾಗ ಹೀಗೆ ನಿಮ್ಮ ಹಾಗೆ ಕೂತ್ಕೊಂಡಿದ್ದಂಥ ನೆನಪು ಬರ್ತದೆ. ಒಳ್ಳೆಯ ಎತ್ತರಕ್ಕೆ ಏರಬೇಕಾದರೆ ನಮ್ಮಲ್ಲಿ ಆ ಪ್ರಯತ್ನ ಬೇಕಾಗ್ತದೆ. ಇವತ್ತಿನ ಈ ಹಬ್ಬ ಅದಕ್ಕೆ ಪೂರಕವಾಗಿ, ಇವತ್ತಿನ ಈ ಹಬ್ಬ ಪ್ರೇರಕವಾಗಿ ಮಾತ್ರ ಅಲ್ಲ, ನಮ್ಮ ಲಯನ್ಸ್ ಕ್ಲಬ್ಬಿನ ಎಲ್ಲ ಸರ್ವ ಸದಸ್ಯರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಅಧ್ಯಕ್ಷರ ಮೂಲಕ ಎಲ್ಲರಿಗೂ ಕೂಡ ನಾನು ಶುಭ ಕೋರ್ತಾ ಇದ್ದೇನೆ. ಹಾಗೂ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ. ಅದೇ ರೀತಿ ಲಯನ್ಸ್ ಕ್ಲಬ್ಬಿನ ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಅಧ್ಯಕ್ಷರ ಮೂಲಕ ನಾನು ಎಲ್ಲರಿಗೂ ಕೂಡ ನನ್ನ ಮನ ತುಂಬಿದ ವಂದನೆಗಳನ್ನು, ಧನ್ಯವಾದವನ್ನು ಅರ್ಪಿಸ್ತೇನೆ. ಇದೀಗ ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ಓಂ ಪ್ರಕಾಶ್ ಅವರು ಒಂದು ಸಂದೇಶವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ವೇದಿಕೆಯಲ್ಲಿರುವಂಥ ಅತಿಥಿಗಳು, ಮುಖ್ಯವಾಗಿ ನಾನು ಕೆಲಸ ಮಾಡಿದ ಮನೋಜ್ ಎಂಟರ್ಪ್ರೈಸಸ್ನ
ಮಾಲೀಕರಿದ್ದಾರೆ, ಶ್ರೀಯುತ ಲಕ್ಷ್ಮಣ್ ಶೆಣೈ ಅವರು. ಅದೇ ಥರ ನಮ್ಮ ಆಶ್ರಮದ ಸಂಚಾಲಕರಾದ ಶ್ರೀ ಅನಂತ ಕೃಷ್ಣ ಭಟ್ರು ಫ್ಯಾಮಿಲಿ ಸಮೇತ ಇದ್ದಾರೆ. ನೆರೆದಂಥ ಎಲ್ಲ ಅತಿಥಿಗಳಿಗೆ, ಆಶ್ರಮದ ಮಕ್ಕಳಿಗೆ, ಆಶ್ರಮದ ಸಕಲ ಸೇವಾ ಕಾರ್ಯಕರ್ತರು ಎಲ್ಲರಿಗೂ ವಂದಿಸುತ್ತಾ, ನನಗೆ ಕೆಲವು ದಿನಗಳ ಹಿಂದೆ ನಮ್ಮ ಸರ್ ಫೋನ್ ಮಾಡಿದರು, ಒಂದು ದಿವಸ ಬರಬೇಕು, ಒಟ್ಟಿಗೆ ಫ್ಯಾಮಿಲಿ ಸಮೇತ ಕರ್ಕೊಂಡು ಬರಬೇಕು ಅಂತ. ನಾನು ಆಶ್ರಮ ಬಿಟ್ಟ ಮೇಲೆ ಸಾಧಾರಣ ಕೆಲವು ಸಮಯ ತನಕ ಬರ್ತಾಯಿದ್ದೆ. ಬಟ್ ಕಾರಣಾಂತರಗಳಿಂದ ಬೆಂಗಳೂರಿಗೆ ಹೋದೆ. ಮುಖ್ಯವಾಗಿ 6 ವರ್ಷ ನಾನು ಆಶ್ರಮದಲ್ಲಿದ್ದೆ. 5ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಆಶ್ರಮದಲ್ಲಿದ್ದೆ. 5, 6, 7 ಇಲ್ಲೇ ಪಕ್ಕದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿದ್ದೆ. ನಂತರ ಹೈಸ್ಕೂಲಿಗೆ ಆನಂದಾಶ್ರಮ ಹೈಸ್ಕೂಲ್. ನಮಗೆಲ್ಲರಿಗೂ ನಾವು ಕಲಿಯೋ ಟೈಮಲ್ಲಿ ಆನಂದಾಶ್ರಮ ಹೈಸ್ಕೂಲಲ್ಲಿ ಕಲಿತ್ರೆ ಅದರದ್ದೊಂದು ಹೌದು ವ್ಯಾಲ್ಯೂ ತುಂಬ ದೊಡ್ಡದು ಆ್ಯಕ್ಚುಲಿ ನಾವು ಕಲಿಯೋ ಟೈಮಲ್ಲಿ. ಕಾರಣಾಂತರಗಳಿಂದ ಈಗ ಸ್ವಲ್ಪ ವೀಕ್ ಆಗಿದೆ ಮೋಸ್ಟ್ಲಿ. ಓಕೆ, ಸೊ 6 ವರ್ಷ ನಾನು ಆಶ್ರಮದಲ್ಲಿದ್ದೆ. ಮಕ್ಕಳಿಗೆ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದರೆ, ಜೀವನದಲ್ಲಿ ದೂರದೃಷ್ಟಿಯನ್ನು ಇಟ್ಟು ನಾವು ಮುಂದುವರಿಯುವುದು ಬಹಳ ಮುಖ್ಯ. ಕಷ್ಟ ಬರ್ತದೆ, ಕಷ್ಟಪಟ್ಟರೆ ಮುಂದೆ ಬರೋದು. ಬರೀ ಕಷ್ಟಪಟ್ಟರೆ ಆಗೋದಿಲ್ಲ, ಕಷ್ಟದೊಂದಿಗೆ ಡೆಡಿಕೇಶನ್, ಹಾನೆಸ್ಟಿ ಅದು ಭಾರಿ ಮುಖ್ಯ. ಕಷ್ಟ ಎಲ್ಲರೂ ಪಡ್ತಾರೆ, ರಾಜಕಾರಣಿಗಳು ಕಷ್ಟಪಡ್ತಾರೆ, ಪೊಲೀಸರು ಕಷ್ಟಪಡ್ತಾರೆ, ಬರೀ ಕಷ್ಟಪಟ್ಟರೆ ಆಗೋದಿಲ್ಲ. ಸೊ ಹಾನೆಸ್ಟಿ ಅಂತ ಹೇಳೋದು ತುಂಬ ಮುಖ್ಯ. ಸೊ ಇದು ನನಗೆ ಜೀವನದಲ್ಲಿ ಪ್ರೊಬಬ್ಲಿ ಶಾರ್ಟ್ ಟರ್ಮಲ್ಲಿ ರಿಸಲ್ಟ್ ಸಿಗೋದಿಲ್ಲ. ನೀವು ಬೇರೆ ಬೇರೆ ಸಿಚುವೇಶನ್ ಅನುಭವಿಸಬೇಕಾಗ್ತದೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಡೆಫಿನೆಟ್ಲಿ ಯು ವಿಲ್ ಫೀಲ್ ದಿ ಸಕ್ಸಸ್. ಸೊ ದಟ್ ಈಸ್ ವಾಟ್ ಆಲ್ ಅಬೌಟ್ ಲೈಫ್. ಪ್ರಸ್ತುತ ನಾನೀಗ ಮುಂಬೈಯಲ್ಲಿದ್ದೇನೆ. ನಾನು ಕಳೆದ 16 ವರ್ಷಗಳಿಂದ ವರ್ಲ್ಪೂಲ್ ಆಫ್ ಇಂಡಿಯಾ ಲಿಮಿಟೆಡ್ ಈ ಕಂಪನಿಯಲ್ಲಿ ನಾನು ಸೀನಿಯರ್ ಎಕ್ಸಿಕ್ಯೂಟಿವ್ ಆಗಿ ಜಾಯ್ನ್ ಆದೆ 2008ರಲ್ಲಿ. ಮಂಗಳೂರು, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ ಈ ಇಲಾಖೆ ನೋಡ್ತಾ ಇದ್ದೆ. ನಂತರ ನನಗೆ ಎಡಿಷನಲ್ ರೆಸ್ಪಾನ್ಸಿಬಿಲಿಟಿಯಾಗಿ ಚಿಕ್ಕಮಗಳೂರು ಮತ್ತು ಹಾಸನ ಕೊಟ್ಟರು. ಸೊ 6 + 1 7 ಜಿಲ್ಲೆ ನೋಡ್ತಾ ಇದ್ದೆ. ಸಾಧಾರಣ 5 ವರ್ಷ ಮಂಗಳೂರಲ್ಲಿ ಇದ್ದುಕೊಂಡು ಕೆಲಸ ಮಾಡ್ತಾ ಇದ್ದೆ. ನಂತರ ಮುಂದಿನ ಹುದ್ದೆಗಾಗಿ ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ಆಯಿತು. 1 ವರ್ಷ ಅದೇ ರೋಲಲ್ಲಿ ಬೇರೆ ರೆಸ್ಪಾನ್ಸಿಬಿಲಿಟಿ ನಿಭಾಯಿಸ್ತಾ ಇದ್ದೆ. ನಂತರ ಪ್ರಮೋಷನ್ ಆಗಿ ಬ್ರಾಂಚ್ ಸೇಲ್ಸ್ ಮ್ಯಾನೇಜರ್ ಆಗಿ ಸಾಧಾರಣ 4 ವರ್ಷ ಕೆಲಸ ಮಾಡಿದೆ. 2015ರಿಂದ 19ರಲ್ಲಿ ಇನ್ನೊಂದು ಲೆವೆಲ್ ಜಾಬ್ ಚೇಂಜ್ ಆಯಿತು ಅದೇ ಕಂಪನಿಯಲ್ಲಿ. ನಾನು ಹೇಳಿದಾಗ 16 ವರ್ಷದಿಂದ ಇದ್ದೇನೆ. ಕೋವಿಡ್ ನಂತರ ನನ್ನ ಕೆಲಸ ಮತ್ತು ಕಾರ್ಯಕ್ಷಮತೆ ನೋಡಿ ಕಂಪನಿ ನನಗೆ ಮುಂಬೈಗೆ ಬರಬೇಕಂತೇಳಿ ಆಹ್ವಾನ ಕೊಟ್ಟಿತ್ತು. ಸೊ ಮುಂಬೈಲಿ ಇದ್ದುಕೊಂಡು ನಮಗೆಲ್ಲರೂ ಗೊತ್ತಿರುವಂಥ ಟಾಟಾ ಎಂಟರ್ಪ್ರೈಸಸ್ನ ಇಲೆಕ್ಟ್ರಾನಿಕ್ ಸಂಸ್ಥೆ ಕ್ರೋಮಾ ಇದರ ದೇಶವ್ಯಾಪಿ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಮುಂಬೈಲಿ ಇದ್ದುಕೊಂಡು ನ್ಯಾಷನಲ್ ಕೀ ಅಕೌಂಟ್ ಮ್ಯಾನೇಜರ್ ರೋಲ್ ಮಾಡ್ತಾಯಿದ್ದೇನೆ. ನಾನು ನನ್ನ ಫ್ಯಾಮಿಲಿಯನ್ನು ಊರಿನಿಂದ ಶಿಫ್ಟ್ ಮಾಡಲಿಲ್ಲ. ಯಾಕಂದ್ರೆ ನನಗೆ ನಮ್ಮ ಸುರತ್ಕಲ್ ಬಿಟ್ಟು ಹೋಗಲಿಕ್ಕೆ ಕೋವಿಡ್ ಆದಮೇಲೆ ಕೇಳಲೇ ಇಲ್ಲ. ಇಡೀ ನನ್ನ ಜೀವಮಾನದಲ್ಲಿ ಎಲ್ಲರೂ ಕೋವಿಡಲ್ಲಿ ಕಷ್ಟ ಅನುಭವಿಸಿದರು. ನಾನು ಜೀವನದಲ್ಲಿ ಫ್ಯಾಮಿಲಿ, ನನ್ನ ಸಹಪಾಠಿಗಳೊಂದಿಗೆ ಅಥವಾ ಹಿತೈಷಿಗಳೊಂದಿಗೆ ಇದ್ದದ್ದಂತ ಹೇಳಿದರೆ ಕೋವಿಡ್ ನನಗೆ ಲೈಫಲ್ಲಿ ಒಂದು ರಿಲ್ಯಾಕ್ಸೇಷನ್ ಕೊಟ್ಟ ಟೈಮ್ ಆ್ಯಕ್ಚುಲಿ. ಸೊ ನಂತರ ನಾನು ಡಿಸೈಡ್ ಮಾಡಿದೆ, ಊರು ಬಿಟ್ಟು ಹೋಗುವ ವಿಷಯವೇ ಇಲ್ಲ. ಹಾಗಾಗಿ ಫ್ಯಾಮಿಲಿ, ಮಕ್ಕಳ ಎಜುಕೇಷನ್ ಊರಲ್ಲಿರಲಿ ಅಂಥೇಳಿ ನಾನು
ಊರಿಗೆ ಬೊಂಬೈಯಿಂದ ಎರಡು ಸಲ ಊರಿಗೆ ಬಂದು ಹೋಗ್ತೇನೆ. ಯಾಕಂತ ಹೇಳಿದ್ರೆ ನಾನಿರುವ ವಠಾರದಲ್ಲಿ ದೇವಸ್ಥಾನಗಳು, ನಮ್ಮ ಜನರು, ನಾನು ಪ್ರತಿ ಸಲ ಸಹ ಎಣಿಸ್ತಾ ಇದ್ದೆ ನಮ್ಮ ಆಶ್ರಮಕ್ಕೆ ಹೋಗಲಿಕ್ಕೆ ಆಗಲಿಲ್ಲ ಅಂತ. ನಮ್ಮ ಲೆಕ್ಚರ್ ಮಾಮ ಅನಂತ ಕೃಷ್ಣ ಭಟ್ರು ಅವರಿಗೆ ಭಾರಿ ಬೇಸರನೂ ಇದೆ ಆ್ಯಕ್ಚುಲಿ, ಓಂ ಪ್ರಕಾಶ್ ಬರೋದೇ ಇಲ್ಲ ಅಂತ. ನಾನು ಅವರಿಗೆ ಕಮಿಟ್ಮೆಂಟ್ ಕೊಟ್ಟಿದ್ದೇನೆ, ಸರ್ ನಾನು ಸ್ವಲ್ಪ ತೊಂದರೆಯಲ್ಲಿದ್ದೇನೆ, ಕೆಲಸದ ಒತ್ತಡ ಇದೆ, ಖಂಡಿತ ಬರ್ತೇನೆ ಅಂತೇಳಿ. ಯಾಕಂದ್ರೆ ನಾನು ಏನಂತೇಳಿ ಕೆಲಸ ಮಾಡ್ತಾ ಇದ್ದೆ ಅವರಿಗೂ ಗೊತ್ತು ಆ್ಯಕ್ಚುಲಿ ನನ್ನ ಕೆಲಸ ಹೇಗೆ, ಬೆಳಿಗ್ಗಿಂದ ರಾತ್ರಿ ತನಕ ಕೆಲಸ ಆ್ಯಕ್ಚುಲಿ. ನಾನು ಅವ್ರ ಹತ್ರ 5 ವರ್ಷ ಕೆಲಸ ಮಾಡಿದ್ದೆ. ಅದಕ್ಕೂ ಮೊದಲು 16 ವರ್ಷದ ಹಿಂದೆ 5 ವರ್ಷ ಸ್ಯಾನ್ಫಿ ಟೆಲಿವಿಷನ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಕೂಡ ಫಸ್ಟಿಗೆ ಬ್ಯಾಂಗ್ಳೂರಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಜವಾಬ್ದಾರಿ, ನಂತರ ಬೆಂಗಳೂರು ನಗರದ ಜವಾಬ್ದಾರಿ, ನಂತರ ಮಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿ 5 ವರ್ಷ, ಅದಾದ ನಂತರ 16 ವರ್ಷ ವರ್ಲ್ಪೂಲ್ನಲ್ಲಿದ್ದೇನೆ. ಸೊ ಅದಕ್ಕೂ ಮೊದಲು 5 ವರ್ಷ ಮನೋಜ್ ಎಂಟರ್ಪ್ರೈಸಲ್ಲಿದ್ದೆ. ಏನು ಕೆಲಸ ಮಾಡಿದ್ದೇನೆ ಅಂತೇಳಿ ಅವರಿಗೆ ಗೊತ್ತು. ನಾನು ಅವರ ಬಾಂಧವ್ಯ ಇವತ್ತಿಗೂ ಅದೇ ಥರ ಇದೆ ಆ್ಯಕ್ಚುಲಿ. ಏನಿದ್ರು ಅವ್ರು ನನಗೆ ಫೋನ್ ಮಾಡ್ತಾರೆ. ಅವರು US ಅಲ್ಲಿ ಹೋದಾಗ ಸಹ ನನಗೆ ಫೋನ್ ಮಾಡ್ತಾನೆ ಇದ್ದರು ಆ್ಯಕ್ಚುಲಿ. ಸೊ ಇವತ್ತಿಗೂ ನಾವು ಒಡನಾಟದಲ್ಲಿದ್ದೇವೆ. ಸೊ ಬೇಸಿಕಲಿ ಯಾರೊಟ್ಟಿಗೆ ನಾನು ಇದ್ದೇನೆ ಅವರೊಟ್ಟಿಗೆ ನಮ್ಮ ಬಾಂಧವ್ಯ ಬೆಳೆಸ್ಕೊಂಡು ಹೋಗೋದು ಇದು ಭಾರಿ ಮುಖ್ಯ. ನಾನು ಮಾಡ್ತಾ ಇದ್ದೇನೆ, ನಮ್ಮ ಆಶ್ರಮದಲ್ಲಿದ್ದ ಎಲ್ಲ ಮಕ್ಕಳು ಇದನ್ನು ಮಾಡಬೇಕು. ಪ್ರಾಬಬ್ಲಿ ನಿಮಗೆ ಕಷ್ಟ ಆಗ್ಬೋದು, ಕಾಲಕ್ರಮೇಣ ನೀವು ಏನು ಮಾಡಿದರೂ ಜನರು ಅದನ್ನು ಗುರುತಿಸ್ತಾರೆ ಆ್ಯಕ್ಚುಲಿ. ಸೊ ಇದನ್ನು ನಾನು ಪದೇ ಪದೇ ಹೇಳ್ತೇನೆ ಆ್ಯಕ್ಚುಲಿ. ಡಿಸಿಪ್ಲಿನ್ಡ್ ಆಗಿರಿ. ನನ್ನ ಮಕ್ಕಳಿಗೂ ನಾನು ಅದನ್ನೇ ಹೇಳೋದು, ಬಿ ಹಾನೆಸ್ಟ್, ಬಿ ಡಿಸಿಪ್ಲಿನ್ಡ್, ದ್ಯಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಬೇರೆ ಕಷ್ಟ ಬರ್ತದೆ ಆ್ಯಕ್ಚುಲಿ, ಕಷ್ಟ ಇಲ್ಲದೆ ಯಾವುದೂ ಇಲ್ಲ. ಸೊ ಮಕ್ಕಳಿಗೆ ನಾನು ಇಷ್ಟೇ ಹೇಳೋದು, ಆಶ್ರಮದಲ್ಲಿದ್ದೀರಿ, ಆಶ್ರಮದ ಹೆಸರನ್ನು ನೀವು ಆಶ್ರಮಕ್ಕೆ ಬಂದು ಹೋದ ಕೂಡಲೇ ಆಶ್ರಮ ಹೆಸರು ತಂದಾಗೆ ಆಗೋದಿಲ್ಲ. ನೀವು ಎಲ್ಲಿದ್ದರೆ ಸಹ ಆಶ್ರಮದ ಬಗ್ಗೆ ನೆನಪಿಟ್ಕೊಳ್ಳಿ, ಆದರ್ಶ ವ್ಯಕ್ತಿಯಾಗಿರಿ. ಆಶ್ರಮಕ್ಕೆ ಬರೋದು ಅದು ಮುಖ್ಯ. ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಬಹುಶಃ ಆಶ್ರಮದ ಮಕ್ಕಳಿಗೆ ಅರ್ಥ ಆಗಿರ್ಬೋದು ಅಂತ ಹೇಳಿಕೊಳ್ತೇನೆ. ಕಷ್ಟಪಡದೆ ಯಾವುದೂ ಸಾಧನೆಯಾಗುವುದಿಲ್ಲ. ಯಾವಾಗಲೂ ಬದುಕಿನ ಸವಾಲನ್ನು ಎದುರಿಸಲು ನಮಗೆ ಉತ್ತೇಜನ ಕೊಡುವುದಂತ ಯಾವುದಂತ ಹೇಳಿದರೆ ನಾವು ಪಡುವ ಕಷ್ಟಗಳು. ನಾವು ದೇವಸ್ಥಾನದ ಮೂರ್ತಿಯನ್ನು ನೋಡ್ತೇವೆ, ಶಿಲ್ಪಿ ಅದೆಷ್ಟೋ ಪೆಟ್ಟುಗಳನ್ನು ಕೊಟ್ಟ ನಂತರ ಅದು ದೇವರ ಮೂರ್ತಿಯಾಗಿ ನಮ್ಮೆಲ್ಲರಿಂದ ಕೈ ಮುಡಿಯುವಂತಹ ಆರಾಧನೆಯ ಕೇಂದ್ರವಾಗಿ ಬೆಳೆಯುತ್ತದೆ. ಹಾಗೆ ಬಾಲ್ಯದಲ್ಲಿ ಯಾವೆಲ್ಲ ಕಷ್ಟಗಳನ್ನು ನಾವು ಪಡ್ತೇವೆಯೋ ಆ ಕಷ್ಟಗಳು ಮುಂದೊಂದು ದಿನ ಸವಾಲನ್ನು ಎದುರಿಸಿ ಬದುಕನ್ನು ಗೆಲ್ಲುವಂತಹ ದೊಡ್ಡ ಸ್ಫೂರ್ತಿಯನ್ನು ನಮಗೆ ನೀಡ್ತದೆ ಅಂತ ಹೇಳಿಕೊಳ್ತಾ, ಅವರ ಅನುಭವವನ್ನು ಓಂ ಪ್ರಕಾಶ್ ಹಂಚಿಕೊಂಡರು. ಅವರ ಹಾಗೆ ನೀವು ಬೆಳೆಯಬೇಕು, ಬೆಳೆದು ಈ ಆಶ್ರಮದ ಹೆಸರು ನೆನಪು ಎರಡೂ ನಿಮಗೆ ಇರಬೇಕಂತ ಹೇಳಿ ಒಂದು ಸಂದೇಶವನ್ನು ಕೊಟ್ಟರು. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ದೀಪಾವಳಿಯ ಬಗ್ಗೆ ಹೇಳಲಿಕ್ಕೆ ಹೋದರೆ ಬಹಳ ತುಂಬ ಕಥೆಗಳಿವೆ. ನರಕ ಚತುರ್ದಶಿ, ಶ್ರೀಕೃಷ್ಣ ಸತ್ಯಭಾಮೆಯರ ಹೋರಾಟ, ಕಂಸನ ವಧೆ ಶ್ರೀಕೃಷ್ಣನಿಂದ, ಮಥುರೆಗೆ ಮುಕ್ತಿ ಕೊಟ್ಟಂತಹ ದಿನ ದೀಪಾವಳಿ, ಶ್ರೀರಾಮಚಂದ್ರ ಅಯೋಧ್ಯೆಗೆ ಮರಳಿದಂತಹ ದಿನ ದೀಪಾವಳಿ, ಹೀಗೆ ತುಂಬ ಕಥೆಗಳಿವೆ. ಅದನ್ನೆಲ್ಲವನ್ನು ಹೇಳಿಕೊಡ್ತಾ ದೀಪಾವಳಿ ಹಬ್ಬ ನಿಮಗೆಲ್ಲರಿಗೂ ಶುಭವನ್ನು ತರಲಿ ಅಂತ ಹೇಳಿಕೊಳ್ತಾ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದೇವೆ. ಫಸ್ಟಿಗೆ ಲಯನ್ಸ್ ಕ್ಲಬ್ ಇಲ್ಲಿ ಅರೇಂಜ್ ಮಾಡಿದ ಪ್ರೋಗ್ರಾಮಲ್ಲಿ ನಾನು ಬರ್ತಾ ಇದ್ದೇನೆ. ಐ ಆಮ್ ವೆರಿ ಸಾರಿ ಟು ಡಿಸ್ಟರ್ಬ್. ನಾನು ರೋಟ್ರಿ ಮಂಗಳೂರು ಸಂಸ್ಥೆಯಿಂದ ಬಂದಿದ್ದೇನೆ, ರೋಟ್ರಿ ಮಂಗಳೂರು ಸೆಂಟ್ರಲ್ ಸಂಸ್ಥೆಯಿಂದ ಬಂದಿದ್ದೇನೆ. ನಿಮ್ಮನ್ನೆಲ್ಲ ನಿಮ್ಮ ಎಲ್ಲ ಸ್ಟಾಫ್ ಮತ್ತು ಮಕ್ಕಳನ್ನು 24 ತಾರೀಕು ನವೆಂಬರ್ ಚಿನ್ನರ ಉತ್ಸವಕ್ಕೆ ಕರೀಲಿಕ್ಕೆ ಬಂದಿದ್ದೇನೆ. ತಾವೆಲ್ಲರೂ ಬರಬೇಕು. ನಮಗೆ ನೀವು ಬಂದರೆ ಭಾರಿ ಖುಷಿ ಆಗ್ತದೆ. ಥ್ಯಾಂಕ್ ಯು. ರೋಟ್ರಿಯಲ್ಲಿ ಈ ಆಶ್ರಮಕ್ಕೆ ಬೇಕಾದಷ್ಟು ಸಹಾಯ ಸಿಕ್ಕಿದೆ ರೋಟ್ರಿ ಕ್ಲಬ್ಬಿನಿಂದ. ಒಂದು 30 ವರ್ಷದ ಹಿಂದೆ ಆದರೆ ನಾನು ಗೌರ್ಮೆಂಟ್ ವಿಮೆನ್ಸ್ ಪಾಲಿಟೆಕ್ನಿಕ್ ಲೆಕ್ಚರರ್ ಆಗಿರುವಾಗ ನನಗೆ ಇದೇ ರೋಟ್ರಿ ಕ್ಲಬ್ಬಿನಿಂದ ಮುಂದೆ ಮಕ್ಕಳು ಏನು ಕಲಿಬೇಕು ಕ್ಯಾರಿಯರ್ ಗೈಡೆನ್ಸ್ ಅಂತ ಅವರು ಸ್ಟಾರ್ಟ್ ಮಾಡಿದ್ದು. ಅದು 5 ವರ್ಷ ನಾನು ಮಾಡಿದ್ದೇನೆ. ಇವತ್ತಿಗೂ ನನಗೂ ನೆನಪುಂಟು. ಏನಾಗ್ತಿತ್ತು, ನಾನು ಮಾಡುವಾಗ ಪ್ರಾಕ್ಟಿಕಲ್ ಆಗಿ TV ಕ್ಯಾಮರಾ ಅದೆಲ್ಲ ಹಾಕಿಕೊಂಡು ಮಾಡ್ತಾಯಿದ್ದೆ. ಆಗ TV ಬರಲಿಲ್ಲ ಮಂಗಳೂರಿಗೆಲ್ಲ. ದೇಶದಲ್ಲಿ 2 ಜಾಗದಂತೆ, ಡೆಲ್ಲಿ ಆ್ಯಂಡ್ ಬಾಂಬೆ ಮಾತ್ರ.
ಮತ್ತೆ ಚೆನ್ನೈಗೆ ಬಂದದ್ದು, ಕರ್ನಾಟಕಕ್ಕೆ ಬಂದದ್ದು ಬಿಕಾಸ್ ಆಫ್ ದಿ ಸ್ಯಾಟಲೈಟ್. ಗೊತ್ತಾಗಲಿಲ್ಲ, ಬೇರೆ ಯಾವ ಕಾರಣದಿಂದ ಅಲ್ಲ. ಆಗ ನಾನು ಗ್ರೂಪ್ ಮಾಡ್ತಾ ಇದ್ದೆ ಬೇರೆ ಬೇರೆ. ನನ್ನ ಗ್ರೂಪ್ನಲ್ಲಿ 100 ಜನ ಬಂದರೆ ಬಾಕಿದ್ರಲ್ಲಿ 25-30 ಕಡೆಗೆ ನಾನು ಬೇರೆ ಗ್ರೂಪಿಗೆ ಹೋಗಿ ಅಂತ ಕಳಿಸಬೇಕಾದ ಪರಿಸ್ಥಿತಿ ಬಂತು. ಜನರಿಗೆ, ಮಕ್ಕಳಿಗೆ ಅಟ್ರಾಕ್ಷನ್, ನಿಮ್ಮಂಥದ್ದೇ ಮಕ್ಕಳು ಬರ್ತಿದ್ರು. ಆಗ ನನಗೆ ಬಾಂಧವ್ಯ ಎಷ್ಟು ಇತ್ತು ಅಂತೇಳಿದರೆ, ನಾನಾಗ ರೋಟ್ರಿ ಮೆಂಬರ್ ಅಲ್ಲ, ಲಯನ್ಸ್ ಮೆಂಬರ್ ಅಲ್ಲ, ನಾನು ಕೇವಲ ಲೆಕ್ಚರರ್ ಆಗಿದ್ದಕ್ಕೆ ಕರಿತಾ ಇದ್ದದ್ದು. ಅದರಿಂದ ನೋಡಿ ಏನೋ ಒಂದು ಋಣಾನುಬಂಧ ಇದೆ. ಅವರು ಬಂದರು ಇವತ್ತು, ಡಿಸ್ಟರ್ಬ್ ಮಾಡಿದಲ್ಲ, ಇಟ್ಸ್ ಎ ಪ್ಲೆಷರ್. ಅವರಿಗೆ ದೇವರೇ ಕಳಿಸಿದೆ ಇಷ್ಟೊತ್ತಿಗೆ. ಇನ್ನೊಂದು ನಿಮಗೆ ಹೇಳ್ತೇನೆ, ಒಂದು ಮ್ಯಾನೇಜರ್ ಇದ್ದರು, ಅವರ ಹತ್ರ ನಾನು ಮಾತಾಡುವಾಗ ಏನು ಮಾಡ್ತೀರಿ ಅಂತ ಹೇಳುವಾಗ ಆಶ್ರಮದ ಬಗ್ಗೆ ಹೇಳಿದೆ. ಆ ದಿವಸ ಅವರಿಗೆ ನನ್ನ ಪರಿಚಯ ಇಲ್ಲ, ರೋಟ್ರಿಯಿಂದ ಯಾರು ಕೊಟ್ಟದು. ಆ ಎದುರು ಪೆಟ್ರೋಲ್ ಪಂಪಿನ ಹತ್ರ ಬನ್ನಿ ನೀವು, ನನ್ನ ಕಾರ್ ಅದರ ಆಪೋಸಿಟ್ ರೆಡ್ ಕಾರ್ ಇಂಥದ್ದು ಅಂತ ಹೇಳಿದೆ. ಅವರು ಪೆಟ್ರೋಲ್ನಂತ ಬಂದರೆ ಫೋನ್ ಮಾಡಿದೆ, ಯಾಕೆಂದರೆ ಮೊಬೈಲಿಂದ ಇದು ಮಾಡಲಿಕ್ಕೆ. ನನ್ನ ಹಿಂದೆಯೇ ಬನ್ನಿ ಹೇಳಿದೆ. ಬಂದರು. ಶಿಲ್ಪನಿಗೆ ಗೊತ್ತಿರ್ಬೋದು, ಅಲ್ಲಿ ಹೊರಗೆ, ಮೇಡಮಿಗೆ ಗೊತ್ತುಂಟು, ಅಲ್ಲಿ ಹೊರಗೆ ಇಟ್ಟದ್ದು, ಒಳಗೆ ಬರಲಿಕ್ಕೆ ಎಂಟ್ರಿ ಇಲ್ಲ. ಯಾವುದು ಕೊರೋನಾದ ಸಮಯ ಅಲ್ಲಿ ಇಟ್ಟರು. ಎಷ್ಟು ಸಾವಿರದ್ದು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅಷ್ಟು ಹೆಲ್ಪ್ ಆಗಿದೆ ಆಗ. ಅದರಿಂದ ಇವತ್ತು ಅದನ್ನು ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ನೋಡಿ, ನಾನೊಂದು ಸಣ್ಣ ವಿಷಯ ಹೇಳ್ತೇನೆ. ಒಬ್ಬ ಭಾಳ ದೊಡ್ಡ ದೇಶಭಕ್ತ, ದೇವರ ಭಕ್ತ, ದೇವರು ವಾಕಿಂಗಿಗೆ ಹೋಗುವಾಗ ಅವನು ಒಳ್ಳೆಯದಾಗಿದ್ದ, ದೇವರ ಸೇವೆ ಎಲ್ಲ ಮಾಡ್ತಾ ಇದ್ದ. ಕಡೆಗೆ ದೇವರು ವಾಕಿಂಗಿಗೆ ಹೋಗುವಾಗ ದೇವರ ಹತ್ರ ಹೇಳ್ದ, ನೀನು ನನ್ನ ಜೊತೆ ಯಾಕೆ ಬರಬಾರ್ದು, ನಾನು ಹೋಗುವಾಗ ನನ್ನ ಜೊತೆನೇ ಬಾ ಅಂತ ಹೇಳಿದ್ರು. ಅದಕ್ಕೆ ದೇವರು ಯಾವಾಗ ದಯಾಮಯಿ, ಆಯಿತು ಬರ್ತೇನೆ ಅಂತೇಳಿ, ನಾಳೆನೇ ಬರ್ತೇನೆ ಅಂತ ಹೇಳಿದ. ಅವರಿಬ್ಬರು ಹೋದರು, ಇದರ ಹತ್ರ ಹೋದರು, ಸಮುದ್ರದ ಹತ್ರ. ಅಲ್ಲಿ ಮರುಳಲ್ಲಿ ಹೆಜ್ಜೆ ಗುರುತು ಇರ್ತದಲ್ಲ, ಹೆಜ್ಜೆ ಗುರುತು, ಒಂದು ಗುರುತು ಈ ಸೈಡ್ನಲ್ಲಿ ಅವನು ಭಕ್ತಂದಾದರೆ ಒಂದು ದೇವರಿದ್ದು. ಹೋಗ್ತಾ ಇದ್ರು. ಹಾಗೆ ಒಂದು ತಿಂಗಳು ಹೋಯಿತು. ಇವನಿಗೆ ಕಷ್ಟ ಸಿಕ್ಕಾಪಟ್ಟೆ ಬಂತು, ಎಲ್ಲ ಬಂತು. ದೇವರು ನನ್ನ ಜೊತೆ ಇದ್ದರೂ ಸಹ ನನಗೆ ಏನೂ ಆಗಲಿಲ್ಲ ಅಲ್ಲ ಅಂತೇಳಿ ಭಾಳ ಬೇಸರಪಟ್ಟ. ಕಡೆಗೆ ಸ್ವಲ್ಪ ದಿನ ನೋಡುವಾಗ ಒಂದೇ ಒಬ್ಬರೇ ನಡೆದದ್ದು ಉಂಟು. ಆಗ ಹೇಳಿದ, ದೇವರು ನೀನು ನನ್ನನ್ನು ಕೈ ಬಿಟ್ಟಿದ್ದೀಯಾ, ನೀನು ನನ್ನ ಜೊತೆ. ದೇವರ ಹತ್ರ ಮೊರೆ ಹೋಗಿ ಹೇಳಿದ. ಆಗ ದೇವರು ಏನು ಹೇಳಿದ್ರು ಗೊತ್ತುಂಟಾ, ನಾನು ನಿನ್ನನ್ನು ಎತ್ತುಕೊಂಡು ಹೋಗ್ತಾ ಇದ್ದೆ, ಅದು ನನ್ನ ಕಾಲಿದ ಗುರುತು, ನಿನಗೆ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ, ನನ್ನ ಕಾಲಿದ ಗುರುತು, ನೀನು ಈಗ ನೋಡೋದು, ನಾನು ನಿನ್ನನ್ನು ಎತ್ತುಕೊಂಡು ಹೋಗಿದ್ದೆ ಅಂತ. ಇದರ ಸಾರಾಂಶ ಇದು ಆದ ಘಟನೆ. ಅದಕ್ಕೆ ರಂಗು ಬಳಿರಿ, ಇನ್ನೊಂದು ಮಾಡಿ, ಆದರೆ ದೇವರು ಯಾವತ್ತೂ ಇದ್ದಾನೆ. ಈ ಒಂದು ಸಣ್ಣ ವಿಷಯದಲ್ಲಿ ಹೇಳ್ತೇನೆ. ಡೆಲ್ಲಿಗೆ ಹೋಗಿದ್ದೆ. ಸಡನ್ 4 ಗಂಟೆಗೆ ಸ್ಟ್ರೈಕ್ ಸ್ಟಾರ್ಟ್ ಆಯಿತು. ಟ್ಯಾಕ್ಸಿ ಇಲ್ಲ, ರಿಕ್ಷಾ ಇಲ್ಲ, ಎಂಥದಿಲ್ಲ. ಬಸ್ಸಲ್ಲಿ ಆ ನಮೂನೆ ರಶ್. ಸಾಮಾನು ತಗೊಂಡಿದ್ದೆ, ವಾಪಸ್ ಇಡ್ಲಿಕ್ಕಾಗೋದಿಲ್ಲ. ನಾನು ಕಣ್ಣೀರು ಹಾಕಿದ್ದೇನೆ, ದೇವರೇ ನೀನು ಎಲ್ಲಿಯಾದಿದ್ರೆ ಇವತ್ತು ನಿನ್ನ ಪ್ರಭಾವ ತೋರಿಸಬೇಕು ಅಂತ. ನೀವು ನಂಬಲಿಕ್ಕಿಲ್ಲ, 10 ನಿಮಿಷ ಆಗುವ ಒಂದು ಟ್ಯಾಕ್ಸಿ ಬಂತು. ಬಾಯಿ ಸಾಬ್ ಕಿದರ್ ಜಾನ ಹೇಳಿದರು, ಲಜಪತ್ ನಗರ್ ಅಂತ ಹೇಳಿದರು. ಆಯಿತು, ಥ್ಯಾಂಕ್ ಯು, ಧನ್ಯವಾದ. ಅವ್ರ ಹತ್ರ ಕೇಳಿದೆ, ಮುಜೆ ಚೋಡೋಗೆ ಅಂತೇಳಿ, ಕಿತ್ನಾ ಲೋಗೆ ಅಂತ ಹೇಳಿದ. 50 ರೂಪಾಯಿ ಹೇಳಿದ್ರು. 150 250 ಅಂತ ಗೊತ್ತಿಲ್ಲ, 50 ರೂಪಾಯಿ. ನನಗೆ ನಂಬಲಿಕ್ಕೆ ಆಗಲಿಲ್ಲ. ಕಾರ್ನಲ್ಲಿ ಸಾಮಾನ್ಯ ಹಿಂದೆ ಇಟ್ಟು ಎದುರು ಕೂತ್ಕೊಳ್ಳಿಲ್ಲ, ಹಿಂದೆ ಕೂತ್ಕೊಂಡೆ. ಯಾಕೆ ಗೊತ್ತುಂಟಾ, ಡೆಲ್ಲಿಯಲ್ಲಿ ಒಂದು ಮೋಸ ಉಂಟು. ನಮ್ಮನ್ನು ದೂಡಿ ಹೊರಗೆ ಹಾಕಿ ಸಾಮಾನು ತಗೊಂಡು ಹೋಗುವಂಥದ್ದು ಉಂಟು. ಇವನು ಯಾವ್ಯಾವ ರೋಡ್ನಲ್ಲಿ ಕೊಂಡು ಹೋಗ್ತಾನೆ. ನನಗೆ ಬಡ 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 ಹೊಡಿಲಿಕ್ಕೆ ಶುರುವಾಯಿತು. ಕೊಂಡೋಗಿ ಎಲ್ಲಿ ನನ್ನನ್ನು ಅಲ್ಲೇ ಬಿಟ್ಟು ಸಾಮಾನು ತಗೊಂಡು ಹೋಗ್ತಾನೆ ಅಂತ. ಕಡೆಗೆ ಆ ಏರಿಯಾ ಬಂತು. ಭಾಯ್ ಸಾಬ್ ಕಿದರ್ ಉತ್ತರನೇಕ ಅಂತ ಹೇಳಿದ. ಉದರಿ ಮುಜೆ ಜಾನೇಕ, ಮನೆ ಹತ್ರ ಸಹ ಕರ್ಕೊಂಡು ಬಂದು, ನನ್ನ ಬಾವೊಂದು ಮನೆ, ಇವನು ಮನೆ ಗುರುತಿಟ್ಟು ಏನಾದರೂ ಮಾಡ್ತಾನಂತ. ಅಂದರೆ ಆ ವ್ಯಕ್ತಿಯ ಮೇಲೆ ನಾನು ಸಂಶಯ ಇದು ಮಾಡಿದ್ದೆ. ನೀವು ನಂಬಲಿಕ್ಕಿಲ್ಲ, 4 ಮಾರ್ಗದ ಹತ್ತಿರ ಅಲ್ಲಿ ಒಂದು ಮನೆ ಇತ್ತು, ಅದರ ಹತ್ತಿರ ಸಾಮಾನು ಇಳಿಸಿ ಕೇಳಿದ. ಲಾಸ್ಟಿಗೆ ಅವನಿಗೆ ಕೇಳಿದೆ, 100 ರೂಪಾಯಿ ತೆಗೆದು ಕೊಟ್ಟೆ, 50 ರೂಪಾಯಿ ತೆಗೆದು ಹಿಂದೆ ಕೊಟ್ಟ. ಹೇಳಿದೆ, ಕ್ಯಾ ಭಾಯ್ ಸಾಬ್ ಇतना कम में होता है? नहीं, मैं एयरपोर्ट छोड़ने के लिए गया, सेठ को छोड़ने के लिए गया, ಸೇಟಿಗೆ ಬಿಡ್ಲಿಕ್ಕೆ ಹೋಗಿದ್ದೆ. ಈಗ ರಿಟರ್ನ್ ಬರುವಾಗ ಖಾಲಿ ಇದ್ದಿ, ನಿಮ್ಮನ್ನು ನೋಡುವಾಗ ನನಗೇನೋ ಅನಿಸಿತು, ನನಗೆ ಏನಂತ ಗೊತ್ತಿಲ್ಲ, ಹಾಗೆ ನಿಮ್ಮದ್ರಲ್ಲಿ ಕೇಳಿದೆ, ನಿಮ್ಮನ್ನು ಬಿಟ್ಟೆ, ತುಂಬ ಧನ್ಯವಾದ ಹೇಳಿ. ನಾನು ಸಹ ಅವರಿಗೆ ಧನ್ಯವಾದ ಹೇಳಿ. ನನಗೆ ನಿಜವಾಗಿ ಮನಸ್ಸಿನಲ್ಲಿ ದುಃಖ ಆಯಿತು, ನಾನು ಸಂಶಯ ಪಟ್ಟೆನಲ್ಲ ಅಂತ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ದೇವರು ಇದ್ದಾರೆ, ಆದರೆ ನಮ್ಮ ಪೂರ್ವ ಜನ್ಮದಲ್ಲಿ ನಾವು ಏನೋ ಮಾಡಿರ್ತೇವೆ ಬೇಡದ್ದೆಲ್ಲ ಕೆಲಸ, ಈ ಜನ್ಮದಲ್ಲಿ ತೀರಿಸ್ತಾರೆ. ಗೊತ್ತಾಗಲಿಲ್ಲ, ಕಷ್ಟ ಬರ್ತದೆ, ಎಲ್ರಿಗೂ ಬರ್ತದೆ. ಈ ಓಂ ಪ್ರಕಾಶನ್ ನೋಡುವಾಗ ಮನಸ್ಸಿನಲ್ಲಿ ನನ್ನ ಓನ್ ಮಕ್ಕಳನ್ನು ಎಷ್ಟು ಪ್ರೀತಿಸ್ತೀನಿ ಅಷ್ಟೇ ನಾನು ಪ್ರೀತಿಸ್ತಾ ಇದ್ದೀನಿ. ಯಾತಕ್ಕೋಸ್ಕರ ಗೊತ್ತುಂಟ,
ಆ ಪ್ರೀತಿಯನ್ನು ಅವನು ನನಗೆ ಕೊಟ್ಟದ್ದು. ಬೆಳಿಗ್ಗಿನಿಂದ ರಾತ್ರಿವರೆಗೆ ನನ್ನ ಜೊತೆನೇ ಇರ್ತಿದ್ದು. ಇವತ್ತು ಏನಾದರೂ ಅವನು ಒಂದು ಒಳ್ಳೆಯ ಪೊಸಿಷನಿಗೆ ಹೋಗಿದ್ದರೆ ಅವನಿಗೆ ಗುಡ್ ವಿಶಸ್, ಬ್ಲೆಸ್ಸಿಂಗ್ಸ್ ಸುಮಾರು ಜನರಿದ್ದಾರೆ. ನನ್ನ ತಂದೆಯವರಿಗೆ ಸಮೇತ ಅವನ ಬಗ್ಗೆ ಗೊತ್ತಾಗಲಿಲ್ಲ. ಇದೇ ಆಶ್ರಮದಲ್ಲಿ ದೊಡ್ಡದಾಗಿ ಲಕ್ಕಲ್ಲ, ಅದೆಲ್ಲ ಸುಳ್ಳು, ಅವನ ಸ್ಟಾರ್ ಒಳ್ಳೆಯದುಂಟು, ಅವನು ಇದು ಉಂಟು ಅದು ಉಂಟು, ಎಲ್ಲ ರಾಂಗ್. ಈಸ್ ಎ ಸೆಲ್ಫ್ ಮೇಡ್ ಮ್ಯಾನ್. ಕಷ್ಟಪಟ್ಟು ದುಡಿದಿದ್ದಾನೆ. ನನ್ನಲ್ಲಿರುವಾಗ 5 ವರ್ಷ ನನಗೆ ಗೊತ್ತುಂಟು. ನಮ್ಮ ಎಂತೆಂಥ ಕಷ್ಟದ ಸಂದರ್ಭದಲ್ಲಿ ಅವನಿದ್ದಾನೆ. ನಮ್ಮ ಮನೆಯಲ್ಲೇ ಊಟ ಮಾಡಿ ಬೆಳಿಗ್ಗೆ ನಾವು ಹೋದರೆ ರಾತ್ರಿ ಬರುವಾಗ ಎಷ್ಟು ಹೊತ್ತಾಗ್ತದೆ ಅಂತ ಒಂದು ದಿವಸ ಆದರೂ ಸಹ ಆ ಜನರೇಷನೇ ಬೇರೆ. ನನಗೆ ಹಸು ಆಗ್ತದೆ ಸರ್, ಊಟ ಮಾಡಿ ಬರ್ತೇನೆ, ಇಲ್ಲವೇ ಇಲ್ಲ. ನನಗೆ ಕೆಲವು ಸರಿ ಕೆಲಸದ ನಡುವಿನಲ್ಲಿ ಹಸುವೆ ಸಹ ಗೊತ್ತಾಗಲಿಲ್ಲ. ನೀರು ಕುಡಿತೇವೆ ಅಷ್ಟೇ, ಅಷ್ಟು ಕೆಲಸ ಮಾಡಿದೆ. ಇವತ್ತು ನನ್ನ ಮನಸ್ಸಿಗೆ ಅಷ್ಟು ಖುಷಿ ಆಗ್ತದೆ ಅಂತ ಅವನು ಹೇಳಿದ ಮಾತು ಸಾಕ್ಷಾತ್ ಪರಿಪಾಲಿಸಿ. ಅವರು ಎಷ್ಟು ಬ್ಯುಸಿ ಅಂತ ಅವರೇ ಹೇಳೋದಕ್ಕಿಂತ ನಾನು ಹೇಳುವುದು ಒಳ್ಳೆಯದು. ಅವರಿಗೆ ಕಂಪೆನಿಯವರು ಒಂದು ಪ್ರಾವಿಷನ್ ಕೊಟ್ಟಿದ್ದಾರೆ, ತಿಂಗಳಿನಲ್ಲಿ 2-3 ಸಾರಿ ಅರ್ಜೆಂಟ್ ಇದ್ದಾಗ ಮಂಗಳೂರಿಗೆ ಫ್ಲೈಟಲ್ಲಿ ಬಂದು 2 ದಿವಸ ಫ್ಯಾಮಿಲಿ ಜೊತೆ ಇದ್ದು ಹೋಗ್ತಾರೆ. ಅವರು ಇಷ್ಟು ಸರಿ ನಾನು ಫೋನ್ ಮಾಡಿದ್ದೆ, ಒಂದು ದಿವಸ ಆದರೂ ಸರ್ ನಾನು ಬ್ಯುಸಿ ಇದ್ದೇನೆ ಅಂತ ಹೇಳೋದಿಲ್ಲ. ಸರ್ ನಾನು ಮತ್ತೆ ಫೋನ್ ಮಾಡಲ್ಲ ಅಂತ ಹೇಳ್ತಾನೆ, ಮತ್ತೆ ಫೋನ್ ಮಾಡ್ತಾರೆ. ಸಿ ಈಸ್ ಎ ಬ್ಯುಸಿಯೆಸ್ಟ್ ಮ್ಯಾನ್, ಐ ನೋ, ನನಗಿಂತ ಬ್ಯುಸಿ. ಅರೆ ಖುಷಿಯಾಗಿ ಗೊತ್ತುಂಟಾ, ನಾಳೆ ನಮ್ಮ ಮಕ್ಕಳು ನಮಗಿಂತ ಒಳ್ಳೆಯವರಾದರೆ ನಾವು ಖುಷಿ ಪಡಬೇಕು, ಬೇಸರ ಪಡಬಾರ್ದು, ಅದು ತಪ್ಪು. ಅವರಿಗೆ ಯೋಗ ಉಂಟಲ್ಲ, ಅವರ ಶ್ರಮ ಉಂಟು. ನಮಗೂ ಜೀವನದಲ್ಲಿ ಬೇಕಾದಷ್ಟು ಅನುಭವಿಸಿದೆ. ಯಾಕೆ ನನ್ನ ತಂದೆಯವರು ಅಷ್ಟು ನಮ್ಮನ್ನು ಇದು ಮಾಡಿದ್ದಾರೆ. ಕಲಿಯುವಾಗ ಖರ್ಚಿಗೆ ನಾನು ಸಂಬಳಕ್ಕೆ ಇದ್ದಾಗ 150 ರೂಪಾಯಿ ಸಂಬಳ. ಆ ಕಾಲದಲ್ಲಿ 60 ರೂಪಾಯಿಗೆ ಊಟ ಸಿಕ್ತಿತ್ತು, 1 ರೂಪಾಯಿಗೆ ಊಟ ಸಿಕ್ತಿತ್ತು, 2 ರೂಪಾಯಿಗೆ ಫುಲ್ ಮೀಲ್ಸ್ ಸಿಕ್ತಿತ್ತು. 150 ರೂಪಾಯಲ್ಲಿ ನನಗೆ ತಂದೆಯವರು ಕಳಿಸುವುದು 350-370 ಬರೀದೆ. ಅವರಿಗೆ ಲಿಸ್ಟ್ ಕಳಿಸುವುದು ಏನೇನು ಅಂತ ನನಗೆ ಗೊತ್ತುಂಟು. 370 ಬರೀದು 400 ಬರ್ತದೆ ಅಂತ. 430 ಕಳಿಸಿದರೆ 450 ಬರ್ತದೆ. ಹಾಗೆ ಅವರು ಕಳಿಸಿದ ದುಡ್ಡಿನಲ್ಲಿ ಜೀವನ ಒಳ್ಳೆಯದಾಗಿ ಸಾಕ್ತಾ ಇದ್ದೆ ಕಲಿಯುವಾಗ. ಮತ್ತು ಕೆಲಸಕ್ಕೆ ಸೇರುವಾಗ ಕಷ್ಟ ಗೊತ್ತಾಯಿತು. ಅದರಿಂದ ನಾವು ಬದುಕನ್ನು ಹೇಗೆ ರೂಪಿಸಬೇಕು ಅದು ಕಲೀರಿ. ಎಲ್ಲ ಡಿಗ್ರಿ, ಡಿಪ್ಲೊಮಾ, ವಾಟ್ ಎವರ್ ಮೇ ಬಿ ಈಸ್ ಎನ್ ಓನ್ಲಿ ಎ ಕ್ವಾಲಿಫಿಕೇಷನ್. ನಿಮಗೆ ಜೀವನದಲ್ಲಿ ಕಲಿಸುವುದು ಯಾವುದು? ನೀವು ಸ್ವತಃ ಕಷ್ಟಪಟ್ಟು ಜೀವನವನ್ನು ಹೇಗೆ ಎದುರಿಸುವುದು, ಅನಾರೋಗ್ಯವಾದಾಗ ಹೇಗೆ, ಆರೋಗ್ಯದಲ್ಲಿದ್ದಾಗೆ ಬಂಧು ಮಿತ್ರರು, ಇಲ್ಲದ್ರೆ ಇಂಟರ್ನ್ಯಾಷನಲ್ ಯಾವ ಲ್ಯಾಂಗ್ವೇಜ್ನಲ್ಲಿ ಯಾವ ಕಂಟ್ರಿಗೂ ಹೋಗಿ ಬೆಸ್ಟ್ ವಿಶಸ್, ಹ್ಯಾಪಿ ಮ್ಯಾರಿಡ್ ಲೈಫ್, ಹ್ಯಾಪಿ ಬರ್ಡೇ ಯಾಕೆ ಕೊಡ್ತಾರೆ? ಅದು ಬ್ಲೆಸ್ಸಿಂಗ್ ಕೊಡೋದು. ಎಷ್ಟೋ ಸರಿ ನಾನು ಹೇಳಲಿಕ್ಕುಂಟು, ನೀವು ಕೊಟ್ಟದ್ದು ಗಿಫ್ಟ್ ಅಲ್ಲ, ನೀವು ಕೊಟ್ಟದ್ದು ಬ್ಲೆಸ್ಸಿಂಗ್ ಇಸ್ ಇಂಪಾರ್ಟೆಂಟ್. इसका कीमत 1000 है तो 10,000 का आपने दुआ दिया है. ಗೊತ್ತಾಗಲಿಲ್ಲ, ಅದು ಇಂಪಾರ್ಟೆಂಟ್. ಸೊ ಇವರ ಒಂದು ಆದರ್ಶವಿದೆ. ಮತ್ತು ಇಲ್ಲಿ ಕೂತ್ಕೊಂಡು ಇವತ್ತಿನ ಇದರಲ್ಲಿ ಅವರ ಜೀವನದಲ್ಲಿ ಪಟ್ಟ ಕಷ್ಟ ಹೇಳುವಾಗ ನನಗೆ ಆಟೋಮೆಟಿಕ್ ಕಣ್ಣಲ್ಲಿ ನೀರು ಬರ್ತದೆ. ಅಷ್ಟು ಕಷ್ಟಪಟ್ಟಿದ್ದಾರೆ. ನಾವು ಏನು ಮಾಡಿದ್ವಿ, ಒಂದು ಚೂರು ಇದಾದರೆ ನನಗೆ ಅದು ಸರಿ ಇಲ್ಲ. ಎಲ್ಲಿವರೆಗೆ ಅಂದರೆ ಸಕ್ಕರೆ ಕಮ್ಮಿ, ಅದು ಇದು ಅಂತ. ನಾನು ಅದನ್ನು ಕಲ್ತದೆ. ನಮ್ಮದೇ ಭಾವ ಎಲ್ಲ ಸರಿಯಾಗಿದೆ ಅಂತ ಹೇಳಿದರೆ ನಾನು ಕುಡಿತೇನೆ, ಸಕ್ಕರೆನಿಲ್ಲ, ಸಕ್ಕರೆನೆಲ್ಲ ಹಾಕಲಿಲ್ಲ ಭಾವ ಅಂತ ಹೇಳಿದರು. ನನಗೆ ನೀವು ಯಾಕೆ ನಾನೆಲ್ಲ ಅದು ಹಾಗೆ ಮಾತಾಡಬಾರ್ದು ಅಂತ ಹೇಳಿದ್ರು. ಯಾಕೆ? ಗೆಸ್ಟ್ ಮನೆಯಲ್ಲಿ ಅವರಿಗೆ ಬೇಸರ ಆಗ್ತದೆ ಅಂತ ಕುಡಿದ್ರು. ನಾನು ಸಹ ಕುಡಿದೆ. ಅರೆ ನಾನು ಹೇಳಿದೆ, ಅವ್ರು ಹೇಳಲಿಲ್ಲ. ಯಾತಕ್ಕೋಸ್ಕರ ಗೊತ್ತುಂಟಾ? ಆ ಒಂದು ಇಷ್ಟೆಲ್ಲ ಮಾಡಿ ಒಂದು ಸಣ್ಣ ವಿಷಯಕ್ಕೆ ನಾವು ಪಾಯಿಂಟ್ ಔಟ್ ಮಾಡ್ತೇವೆ, ಎಂದೂ ಮಾಡಬಾರ್ದು. ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನ ಸೌಭಾಗ್ಯ ಹೇಳಿದಾಗೆ ಇಲ್ಲಿ ಆರ್ಗನೈಸ್ ಮಾಡುವವರು ಇವರು ನಮಗೆ ಆತ್ಮೀಯರಾದರೆ ಇವರ ಪರಿಚಯ ನನಗಿಲ್ಲ, ನನ್ನ ಪರಿಚಯ ಅವರಿಗೆ ಇತ್ತ ಗೊತ್ತಿಲ್ಲ. ನನಗೆ ಅಂತೂ ಮ್ಯಾಗ್ನೆಟ್ ನನಗೆ ಅಟ್ರ್ಯಾಕ್ಟ್ ಆಗ್ತದೆ. ಅವರು ಎಷ್ಟು ಬ್ಯುಸಿ ಇದ್ದಾರೆ ಇಂಥ ಸಂದರ್ಭದಲ್ಲಿ, ಆದರೂ ಸಹ ಅವರು ಅವರ ಟೀಮನ್ನು ಕಳಿಸಿದ್ದಾರೆ, ಬಂದಿದ್ದಾರೆ. ಅವರಿಗೆ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿ ಗೊತ್ತುಂಟು. ಇನ್ನು ನೆಕ್ಸ್ಟ್ ಪ್ರೋಗ್ರಾಮ್ ಆಗುವಾಗ ನೀವುಗಳು ಕಲಿಯೋ ಹಾಗೆ, ಈಗ ನಮ್ಮ ಪ್ರಕಾಶ್ ಇದ್ದಾರೆ, ಇವರು ಓಂ ಪ್ರಕಾಶ್, ಮತ್ತೊಬ್ಬರು ಮನು ಪ್ರಕಾಶ್, ಇಲ್ಲಿ ಒಬ್ಬರು ಪ್ರಕಾಶ್ ಇದ್ದಾರೆ. ಇವರೆಲ್ಲ ಪ್ರಕಾಶಮಾನವಾಗಿ ನನ್ನ ಜೀವನದಲ್ಲಿ ಒಂದು ಪ್ರಕಾಶ್ ಅಂತ ಒಂದು 4-5 ಜನ, ಆದರೆ ನಂಬರ್ 1 ಈ ಸ್ಟ್ಯಾಂಡ್ಸ್. ಈ ಪ್ರಕಾಶನ್ನು ನಿಮಗೆ ನಾನು ಮುಂದಿನ ಲಯನ್ಸ್ ಕ್ಲಬ್ಬಿನ ಕಾರ್ಯಕ್ರಮಕ್ಕೋಸ್ಕರ ಅರ್ಪಣೆ ಮಾಡ್ತಾ ಇದ್ದೇನೆ. ಅವರ ಹತ್ರ ಪರ್ಮಿಷನ್ ಕೇಳಿ ಅವರು 3-4 ದಿನದಿಂದ ನನ್ನ ಜೊತೆಯೇ ಇದ್ದದ್ದು. ಪ್ರತಿಯೊಂದಕ್ಕೆ ಅವರು ಸಹಕಾರ ಕೊಟ್ಟು ಸ್ಟೇಜಿನಿಂದ ಹಿಡಿದು ಪ್ರತಿ ತರುವಂಥ ಎಲ್ಲ ವಸ್ತು ಅವರೇ ಮಾಡಿದರು. ಯಾಕೆ ನನಗೆ ಪ್ರಾಯ ಆಗಿದೆ, ನನಗೆ ಓಡಾಡಲಿಕ್ಕಾಗೋದಿಲ್ಲ. ನನಗೆ ಡ್ರೈವರ್ ಕಮ್ಮ ಇದು ಡ್ರೈವಿಂಗ್ ಯಾರೂ ಮಾಡ್ಬೋದು, ಡ್ರೈವ್ ಗೊತ್ತಿರೋರು. ಆದರೆ ಇವರಿಗೆ ಕಾರ್ಯಕ್ರಮ ಮಾಡಿ ಗೊತ್ತುಂಟು, ಕಾರ್ಯಕ್ರಮ ನಡೆಸಿ ಗೊತ್ತುಂಟು.
ಇವತ್ತು ಸುಮಧುರವಾದ ಸಂಗೀತ ಅವರ ಟೀಮ್ನವರಿಗೆ, ಅವರಿಗೆ ಪ್ರತಿಯೊಬ್ಬರಿಗೆ ನನ್ನ ಅಂತರಂಗದಿಂದ ಧನ್ಯವಾದ ಇದು ಮಾಡ್ತೇನೆ. ಪ್ರಾಯಶಃ ದೇವರು ನನಗೊಂದು ಅವಕಾಶ ಕೊಡ್ತಾರೆ. ನೆಕ್ಸ್ಟ್ ಎಲ್ಲ ಅವರ ಬಂದವರ ತಂಡದವರು ಎಲ್ಲರಿಗೆ ಸಹ ಸನ್ಮಾನ ಮಾಡುವ ಭಾಗ್ಯ ಕೊಡಲಿ ಅಂತ. ಯಾತಕ್ಕೋಸ್ಕರದಿಂದ ಅಷ್ಟು ಒಳ್ಳೆಯದಾಗಿ ಹಾಡಿದ್ದಾರೆ, ಸಂದರ್ಭಕ್ಕೆ ತಕ್ಕವಾಗಿ ಹಾಡಿದ್ದಾರೆ. ನೀವು ಮಕ್ಕಳು ಸಂಗೀತ ಸಹ ಒಂದು ಪಾರ್ಟ್ ಆಫ್ ಲೈಫ್, ಕಲಿಬೇಕು, ಅದರಿಂದ ಮನಸ್ಸಿಗೆ ಇದಾಗ್ತದೆ. ಈಗ ನಾನು ಒಂದು 3 ಮಕ್ಕಳನ್ನು ಇಲ್ಲಿ ವೇದಿಕೆಗೆ ಬರಲಿಕ್ಕೆ, ಒಂದು ಅಮೃತ, ಒಂದು ಶಕಿಲ ಅಲ್ಲ ಅಖಿಲ, ಮತ್ತೊಬ್ಬಳು ಯಾರು ನಿನ್ನ ಜೊತೆ ಇದ್ದದ್ದು, ಬನ್ನಿ ಬನ್ನಿ ಬನ್ನಿ, ಇನ್ನೊಬ್ಳು ಇಲ್ಲಿ ಇವಳು ಸ್ವಪ್ನ, ಅವಳ ಹೆಸರು ಮರ್ತು ಹೋಗುದು, ಬಾ ಬಾ. ನೋಡಿ ಮನು ಪ್ರಕಾಶ್ ಓಂ ಪ್ರಕಾಶ್, ಈ ಮಕ್ಕಳು ಬ್ಯಾಕ್ಗ್ರೌಂಡ್ ನಾನು ಸ್ಟಡಿ ಮಾಡಿದ್ದೇನೆ. ಇವರ ಎಜುಕೇಷನಿಗೆ ನನ್ನ ವೈಯಕ್ತಿಕದಿಂದ ನಾನು ಎಷ್ಟು ಸಹಾಯ ಮಾಡಲಿಕ್ಕೆ ಮಾಡ್ತೇನೆ. ಮುಂದೆ ಅವರು ಒಂದು ಸ್ಥಾನಕ್ಕೆ ಬಂದಾಗ ಅವರಿಗೆ ಒಂದು ದಾರಿದೀಪವಾಗಿ ಹೆಲ್ಪ್ ಮಾಡಿ. ನೀವು ಪ್ರಕಾಶ್ ಮಾಮನನ್ನು ಹಿಡಿಬೋದು, ಅವರಿಗೆ ಉಪದ್ರ ಕೊಡಬೇಡಿ. ಅವರು ಎಷ್ಟು ಬ್ಯುಸಿ ಅಂದರೆ ನನಗೆ ಗೊತ್ತುಂಟು. ದಿವಸಕ್ಕೆ 100 ಕಾಲ್ ಮಿನಿಮಮ್ ಬರ್ತದೆ ಅವರಿಗೆ. ಅವರು ಕಂಟ್ರೋಲ್ ಮಾಡೋದು ಆಲ್ ಓವರ್ ದಿ ಇಂಡಿಯಾ. ಎಲ್ಲೆಲ್ಲಿಂದ ಫೋನ್ ಬರ್ತದೆ. ತಾಳ್ಮೆ, ಅವರೊಂದು ರೋಗಿ, ಎಂಥದ್ರದ್ದು ರೋಗಿ, ತಾಳ್ಮೆದು ರೋಗಿ. ಅವರಿಗೆ ತಾಳ್ಮೆಯೂ ಅವರ ರಕ್ತದಲ್ಲಿ ಆಗಿದೆ. ಎಷ್ಟು ಕಷ್ಟದ ಕೆಲಸ ಅಂತ ನನಗೆ ಗೊತ್ತುಂಟು. ನೀವು ಎಷ್ಟೇ ಮಾಡಿ ಥ್ಯಾಂಕ್ಲೆಸ್ ಜಾಬ್ ಅಂತ ಹೇಳ್ತಾರೆ, ಯಾರು ಧನ್ಯವಾದ ಕೊಡುವುದಿಲ್ಲ. ಗೊತ್ತಾಗಲಿಲ್ಲ? ಬಾ ಅಮ್ಮ, ಇಲ್ಲಿ ಬಾ, ಒಂದು ಅವರಿಗೊಂದು ಹೋಗ್ತದೆ. ಮತ್ತೊಬ್ಬಳು ಅವಳು ಇಲ್ಲಿದ್ದಾಳೆ, ಇಲ್ಲಿ ಅವಳು ನಿನ್ನ ಜೊತೆ ಇದ್ದದ್ದು, ಇಲ್ಲಿ ನಿಮ್ಮ ಮುಖ ಪರಿಚಯ ಇದ್ದದ್ದು. ಹಾಂ ಬಾ ಬಾ ಬಾ, ನಮ್ಮ ಕ್ಯಾದೇರ. ಇವಳು ಕರ್ನಾಟಕದವಳು, ಇವಳು ಕೇರಳದವಳು, ಬದಿಯಡ್ಕದವಳು. ಬಾಕಿಯವರು ಏನೂ ಬೇಸರ ಮಾಡೋದು ಬೇಡ. ಇವರು ಬೆಳಿಗ್ಗಿನಿಂದ ಇವರಿಬ್ಬರು ಅಲ್ಲಿ ಅಡುಗೆದು ಕೆಲಸಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇದು ಮಗು ಎಷ್ಟೋ ದಿನದಿಂದ ಕರೆದ್ರೆ ಬರೀತಾರೆ. ನಾನು ಮೊಬೈಲ್ ತೆಗೆದು ಅವಳಲ್ಲಿ ಕೊಟ್ಟೆ, ನೀನು ಹಿಡ್ಕೊಳ್ಳು ಅಂತ. ಯಾಕೆ ಗೊತ್ತುಂಟ, 2 ಮೊಬೈಲ್ ಇದೆ, ಮೊಬೈಲ್ ಇದೆ, ಅದು ಮಿಸ್ ಆದರೆ ಅಂತ. ಅವಳು ನನ್ನ ಹಿಂದೆನೇ ಇದ್ಲು. ನಾನು ಯಾಕೆ ಹೇಳಿದ್ದು, ಸಣ್ಣ ಕೆಲಸ ಅದು ದೊಡ್ಡ ಕೆಲಸ. ಗೊತ್ತಾಗಲಿಲ್ಲ? ಅದರಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಯಾರೂ ಸಹಕಾರ ಕೊಡಲಿಲ್ಲ, ಎಲ್ಲರೂ ಕೊಟ್ಟಿದ್ದಾರೆ. ತಮ್ಮ ತಮ್ಮ ವೈಯಕ್ತಿಕ ನೆಲೆಯಲ್ಲಿ ಮತ್ತು ಲಯನ್ಸ್ ಕ್ಲಬ್ಬಿನ ಪೊಸಿಷನ್ನಲ್ಲಿ ನೀವು ಸಹಕಾರ ಕೊಟ್ಟಿದ್ದಕ್ಕೆ ನಿಮಗೆ ತುಂಬು ಹೃದಯದ ಧನ್ಯವಾದ. ಮತ್ತು ಓಂ ಪ್ರಕಾಶ್ನವರ ಫ್ಯಾಮಿಲಿಗೆ ದೇವರು ಒಳ್ಳೆಯದು ಮಾಡಲಿ. ಯಾತಕ್ಕೋಸ್ಕರ ಇವತ್ತು ಸನ್ಮಾನ ನನಗೆ ಇದು, ಅವರು ಸನ್ಮಾನ ಬೇಡ ಹೇಳಿದರು, ನಾಳೆ ನನಗೆ ಬೇಕು ಅಂತ. ಯಾತಕ್ಕೋಸ್ಕರ ನನ್ನ ಎದುರೇ ದೊಡ್ಡವರಾದ ವ್ಯಕ್ತಿ, ಇವತ್ತಿಗೆ ಸಹ ಅವರಿಗೆ ಅಹಂ ಅಂತ ಇಲ್ಲವೇ ಇಲ್ಲ. ಅದನ್ನು ನೀವು ಫಸ್ಟ್ ಕಲಿಯಿರಿ. ಅವರ ಪೊಸಿಷನ್ ಏನಂತಾರೆ, ಅವರ ಸಂಬಳ ಎಷ್ಟು, ಅವ್ರಿಗೆ ಏನು ಫೆಸಿಲಿಟಿ ಉಂಟಂತದ್ದು ಗೊತ್ತಾದರೆ ನಿಮಗೆ ಆಶ್ಚರ್ಯ ಆಗ್ತದೆ. ಲಯನ್ಸ್ ಬಂಧುಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಮುತ್ತು ಮಕ್ಕಳೇ, ನಿಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮ ಮುಂದಿನ ಬದುಕಿಗೆ ಒಂದು ಸಂದೇಶವಾಗಬೇಕು. ನೀವು ಕೂಡ ಎಲ್ಲರಂತೆ ಛಲದಿಂದ ಕಲಿತು ಮುಂದೆ ಬಂದು ಬದುಕಿನಲ್ಲಿ ದೊಡ್ಡ ಸಾಧನೆ ಮಾಡಿ ತೋರಿಸಬೇಕು. ಆ ಮುಖೇನವಾಗಿ ಈ ಬಾಲ ಸಂರಕ್ಷಣಾ ಕೇಂದ್ರವನ್ನು ನೆನಪಿಟ್ಟುಕೊಳ್ಬೇಕು, ಅದಕ್ಕೆ ದೊಡ್ಡ ಹೆಸರು ತರಬೇಕು ಅಂತ ಹೇಳಿಕೊಳ್ಳುತ್ತಾ, ಈ ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಯುತ ಓಂ ಪ್ರಕಾಶ್ ಅವರಿಗೆ ಎಲ್ಲರ ಪರವಾಗಿ ಅನಂತ ವಂದನೆಗಳು. ಹಾಗೆ ಮುಖ್ಯ ಅತಿಥಿಗಳಾಗಿ ಬಂದಂತಹ ಶ್ರೀಮತಿ ಸಾಕ್ಷಿ ಗುರುಪ್ರಸಾದ್ ಶೆಣೈ ಅವರಿಗೂ ಕೂಡ ವಂದನೆಗಳು. ಚೋಟಮಗಳೂರು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಲಯನ್ಸ್ ಶಶಿಕಾಂತಿ ಉಳ್ಳಾಲ್ ನಮ್ಮ ಆತ್ಮೀಯ ಸದಸ್ಯ ಬಂದು ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೇರಣೆ ನೀಡಿ ಕಾರ್ಯಕ್ರಮವನ್ನು ಎಲ್ಲದಕ್ಕೂ ಒಂದು ಸ್ವರೂಪವನ್ನು ಕೊಟ್ಟು ಸಂಯೋಜನೆ ಮಾಡಲಿಕ್ಕೆ ನಮಗೆಲ್ಲರಿಗೂ ಉತ್ತೇಜನ ಹೇಳಿಕೊಡುವಂತಹ ಲಯನ್ ಲಕ್ಷ್ಮಣ್ ಶೆಣೈ ಹಾಗೂ ನಮ್ಮ ಚೋಟಮಗಳೂರು ಲಯನ್ಸ್ ಕ್ಲಬ್ಬಿನ ಲಯನ್ KC ನಾರಾಯಣನ್ ಅವರೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ನಮ್ಮೆಲ್ಲ ಲಯನ್ಸ್ ಬಂಧುಗಳು ಇವತ್ತು ರಜಾ ದಿನವಾದರೂ ಕೂಡ ಅದರ ಮಜವನ್ನು ಸವಿಯಲು ಹೋಗದೆ ಚೋಟಮಗಳೂರು ಲಯನ್ಸ್ ಕ್ಲಬ್ಬಿನ ಈ ಕಾರ್ಯಕ್ರಮಕ್ಕೆ ನಮ್ಮವರಾಗಿ ಬಂದು ನೀವೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಶ್ರೀಯುತ ಓಂ ಪ್ರಕಾಶ್ ಅವರ ಮನೆಯವರು ಮತ್ತು ಎಲ್ಲ ಪರಿಸರದ ಬಂಧುಗಳಿದ್ದಾರೆ, ಅವರಿಗೂ ವಂದನೆಗಳು. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಂಗೀತದ ರಸದೌತಣವನ್ನು ನೀಡುವ ಮೂಲಕ ಕನ್ನಡ ತಾಯಿ ಭುವನೇಶ್ವರಿಗೆ ರಾಜ್ಯೋತ್ಸವದ ಸೇವೆಯ ನಮನವನ್ನು ಸಲ್ಲಿಸಿದಂತಹ ಶ್ರೀಯುತ ಪ್ರಕಾಶ್ ಮೆಲೋಡಿಸ್ ತಂಡದವರಿಗೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಛಾಯಾಗ್ರಾಹಕರಾಗಿ ಶ್ರೀಮತಿ ಸಾಕ್ಷಿಯವರ ಪತಿದೇವರಿದ್ದಾರೆ, ಶ್ರೀಯುತ
ಗುರುಪ್ರಸಾದ್ ಶೆಣೈಯವರು, ಅವರಿಗೂ ವಂದನೆಗಳು. ನಮ್ಮ ಎಲ್ಲ ಮಾಧ್ಯಮ ಬಂಧುಗಳು, ಪೊಸಕೊರಲ್ ಮತ್ತು ಹಬ್ಬಕ್ಕದ ಮಾಧ್ಯಮ ಬಂಧುಗಳಿದ್ದಾರೆ, ಅವರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಲಿಕ್ಕೆ ಯಾರೆಲ್ಲ ಸಹಕಾರ ಪ್ರತ್ಯಕ್ಷ ಪರೋಕ್ಷವಾಗಿ ಕೊಟ್ಟಿದ್ದೀರಿ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮ ನಿಮಗೆಲ್ಲರಿಗೂ ನೆನಪಿರುವಂತಹ ಕಾರ್ಯಕ್ರಮವಾಗಲಿ. ಎಲ್ಲರಿಗೂ ನಾವು ನಂಬುವಂತಹ, ನೀವು ನಂಬುವಂತಹ ಶ್ರೀ ದೇವರು ಅನುಗ್ರಹವನ್ನು ಕೊಡಲಿ, ದೀರ್ಘ ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ, ದೀಪಾವಳಿಯ ಶುಭವನ್ನು ಎಲ್ಲರಿಗೂ ತರುವಂತಾಗಲಿ ಅಂತ ಹೇಳಿಕೊಳ್ಳುತ್ತಾ ಕಾರ್ಯಕ್ರಮಕ್ಕೆ ಮುಕ್ತಾಯದ ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಕಾರ್ಯಕ್ರಮಕ್ಕಾಗಿ ಪ್ರಕಾಶ್ ಮೆಲಡಿಸ್ ತಂಡದವರಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ಶುಭ ಸಂದರ್ಭ. ದೀಪದ ಬಗ್ಗೆ ಒಂದು ಸೊಗಸಾದ ಹಾಡನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ ಸ್ಮಿತಾ ಸೋಮೇಶ್ವರ್. ಕೇಳಿ ಈ ಹಾಡನ್ನು ಕೇಳಿಕೊಂಡು ನಾವು ಮತ್ತೆ ದೀಪಾವಳಿಯ ಹಬ್ಬದ ನೆನಪನ್ನು ಮರುಕಳಿಸುವ ಅಂತ ಹೇಳಿಕೊಂಡು ಈ ಕಾರ್ಯಕ್ರಮವನ್ನು ಹಾಡನ್ನು ಹಾಡ್ತಾ ಇದ್ದಾರೆ ಸ್ಮಿತಾ.
ಅಂಗಾಲಿನಲ್ಲಿ ಬಂಗಾರಾಗೆ ಭಾವಾಯೇ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ತಾರ ಸೂಚಾಯೇ ಮಂದಹಾಸ ನಲುಮೆಯ ಶ್ರಾವಣ ಮಾಸ ಮೋಹಕ ಸಾರಂಗೆ ಮೋಹಕ ಮದರಂಗೆ ಕಣ್ಣ ಹಾಕಿದೆ ಮುಂಗುರುಳ ಸೋಕಿ ನಗರ ಬಯಡಿ ನಗರ ದಿನ ಹಿಡಿ ನೀನಾರಿಯರ ಬನಕೋಗ ಹಿಡಿದಿ ನೀನಾರಿಯರ ಬನಕೋಗ ಬಂದಿರ ಹಿಡಿದವನೋ ಕೊಡುವಾಡ ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟ ಸಿಂಗಾರ ಸೀರೆ ಅಂಗಾಲಿನಲ್ಲಿ ಬಂಗಾರಾಗೆ ಬಾಯಿ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗ ಸರಸ ಶೃಂಗಾರದ ಸೋಬಾನೆಯ ಕಣ್ಣಾರೆ ನೀನು ನೋಡಿದೆ ಸೌಗಂಧದ ಸುಳಿಯಾಗಿರಿ ನನ್ನೆದೆಗೆ ಬೇಲಿ ಹಾಕಿದೆ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವ ಮಂದಹಾಸ ನಲುಮೆಯ ಶ್ರಾವಣ ಮಾಸ చిన్నగా
गया है मेरी जीने की एक वजह तेरी हंसी तेरी अदा औरों से है बिल्कुल जुदा तू ही मेरी शब है सुबह है तू ही दिन है मेरा तू ही मेरा रब है जहाँ है तू ही मेरी दुनिया तू वक्त मेरे लिए है मैं हूँ तेरा लम्हा कैसे रहेगा भला होके तू मुझसे जुड़ा तू ही मेरे शब है सुबह है तू ही दिन है मेरा तू ही मेरा रब है जहाँ है तू ही मेरी दुनिया आँखों से पढ़ के तुझे दिल पे मैंने लिखा तू बन गया है मेरे जीने की एक वजह आँखों से पढ़ के तुझे दिल पे मैंने लिखा तू बन गया है मेरी जीने की एक वजह तेरी हंसी तेरी अदा औरों से है बिल्कुल जुदा ओ तू ही मेरी शब है सुबह है तू ही दिन है मेरा तू ही मेरा रब है जहाँ है तू ही मेरी दुनिया तू
प्यार की राह में अपना नाम कर दिया हमने तो प्यार में ऐसा काम कर दिया प्यार की राह में अपना नाम कर दिया प्यार की राह में अपना नाम कर दिया तो क्या आजकल मेरे प्यार की चर्चे हर ज़ुबान पर सबको मालूम है और सबको खबर होगी सबको मालूम है और सबको खबर होगी हम करे बेशुमार है हम हर जन्म में तुझे अपना माना सनम क्यों बता हम करे बेशुमार है हम हर जन्म में तुझे अपना माना सनम हर जन्म में तुझे अपना माना सनम सबको मालूम है और सबको खबर हो गई आजकल मेरे प्यार की चर्चे हर जुबान पर सबको मालूम है
ಚಿಕ್ಕು ಚಿಕ್ಕು ಗಣಿ. ಕುಸುಮಗಳಾರಳಿಸುವವಳು ಕುಸುಮಗಳಂತ ಬೆರಡು ಜಮ್ಮಲ್ಲಿಗೆ ಎಂತಿದೆ ಬೆರಡು ಗಿಳಿಗಳ ಬಳಗಲು ಸರಿಗಮ ಕಲಿಸುವ ಈದನಿಗಿನಗು ಹೊರಡು ಬಲು ವಿಸ್ಮಯ ನಿನ್ನಯ ಕೊರಡು ಸೌಂದರ್ಯದಲ್ಲಿ ಗಾಂಭೀರ್ಯವಂತೆ ಆಂತರ್ಯದಲ್ಲಿ ಔದಾರ್ಯವಂತೆ ನೀನೇ ನನ್ನ ರೂಪಸಿ ಪಾದ ಪ್ರತ್ಯಾಣ ಬರೆದ ಹಾಡಿರುವ ಹೆಜ್ಜೆಯ
ಜನ್ಮಗಳ ದಾಟಿ ಬಂದಾಟಿ ಈ ಕ್ಷಣ ಸಾಕ್ಷಿಯು ಲೀಲಾವತಿ ಶರಾವತಿ ಲೀಲಾವತಿ ಹೆಸರೇ ಗಂಗಾವತಿ ತುಂಗಾವತಿ ನೇತ್ರಾವತಿ ನೀನೇ ಸಕ್ಕರೆ ಸಕ್ಕರೆ ಅರೆರೆ ಎಂದು ಬ್ರಹ್ಮನಿಗೇನು ಬೆರಗು ನೀನೆಂದರೆ ಬೆರಗುದು ಬೆರಗು ಬರೆದರು ಮಗಿಯದ ಪದದಲ್ಲಿ ಸಿಗದು ರತಿಯರಿಗಿಂತ ಸೊಬಗು